ಮೆರವಣಿಗೆಗೆ ಚಾಲನೆಯನ್ನು ನೀಡಲಿದ್ದಾರೆ. ರಕ್ಷಿತ್ ಕೆ ಗಟ್ಟಿ ಕೂಟತ್ತಜೆ, ಸೈನಿಕರು ಭಾರತೀಯ ಸೇನೆ. ಇದೀಗ ನಮ್ಮ ಪಂಜಿನ ಮೆರವಣಿಗೆ ಚಾಲನೆಯನ್ನು ದೊರೆತ ನಂತರ ನಮ್ಮೆಲ್ಲ ಕಾರ್ಯಕರ್ತರು ಇಲ್ಲಿಂದ ಪೊಲೀಸ್ ಠಾಣೆಯ ಮುಂಭಾಗದಿಂದ ಕೆಳಗಿನ ಅಸೇಗೋಲಿಗೆ ಬಂದು ಅಲ್ಲಿಂದ ಅಸೇಗೋಲಿಯ ಕೇಂದ್ರ ಮೈದಾನದಲ್ಲಿ ನಮ್ಮ ಕಾರ್ಯಕ್ರಮವು ಪ್ರಾರಂಭವಾಗಲಿದೆ. ಇಲ್ಲಿಂದ ಕಾರ್ಯಕರ್ತರು ಕಡಲ ಒಡಲೊಳು ಈ ಮೊಲೆವ ಕೋಟಿ ಅಲೆಗಳಂದರಿ ವಿಮುಖರಾಗಿ ಖ್ಯಾತಿಗೆ ಪ್ರಚಾರಕ್ಕೆ ಪ್ರಶಂಸೆಗೆ ಸಹಜ ಭಾವದಿಂದ ಧುಮುಕಿ ಬನ್ನಿ ಕಾರ್ಯಕ್ಷೇತ್ರಕ್ಕೆ ಸೇವೆ ದಲಿತ ಸೇವೆಯೇ ಪರಮ ಆರಾಧನೆ ಸಾಕು ಬರಿಯ ಬೋಧನೆ ಬೇಕು ಹಿರಿಯ ಸಾಧನೆ ಹಿತದಿ ನಾವು ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿ ಮುನಿವರ ಆರತಿ ಉತ್ತಾರೆ హలో విద్యా వచ్చి మళ్ళీ గ్యాప్ అణు అణువు నిన్న ఓంకార భవన సుతాను
काहे तेरे जैसा कोई नहीं मैं गाया जहां भी बस तेरी याद थी जो मेरे साथ थी मुझको तड़पाती रुलाती सबसे प्यारी तेरी सूरत प्यार है बस तेरा प्यार ही माँ तुझे सलाम माँ तुझे सलाम अम्मा तुझे सलाम वंदे मातरम 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 तेरा हूँ दीवाना मैं झूम नाचू गाऊं तेरे प्यार का तराना मैं चंदा नहीं सूरज नहीं दुनिया की दौलत नहीं बस लूटूंगा तेरे प्यार का खजाना एक नजर चाहते होती है प्यार दुनिया तक आगे आसमान में दहाड़ दो वो नया प्रभाव या किशोर का चुनाव या बिहार का उठाव तुम ये सोच लो वो नया प्रभाव या किशोर का चुनाव या बिहार का उठाव तुम सावधान गणदक्ष ध्वज प्रणाम 1 2 3 वंदे मातरम वंदे सुफलाम मलयज शीतलाम सशा गಡಿ मंदिरे मंदिरे वंदे मातरम कमला कमलनल विहारिणी वाणी विद्यादायिनी नमामि तां नमामि कमला अबला श्यामलां सरलां सुस्मितां भूषितां धरणीं भरणीं मातरं वन्दे मातरं वन्दे मातरं वन्दे मातरं
बोलो भारत माता की। ಬೃಹತ್ ಪಂಜಿನ ಮೆರವಣಿಗೆ ಕಾರ್ಯಕ್ರಮ ರಕ್ಷಿತ್ ಕೆ ಮಂಗಳೂರು ಜಿಲ್ಲೆ, ಶಿವಪ್ರಸಾದ್ ಕೊಲಾಜೆ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಖಂಡ, ಚೇತನ್ ಅಸೈಗೋಲಿ ಸಂಯೋಜಕರು, ಬಜರಂಗ ದಳ ಉಳ್ಳಾಲ ಗ್ರಾಮಾಂತರ ಪ್ರಖಂಡ. ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಗ್ರಾಮಾಂತರ ಪ್ರಖಂಡ ಇದರ ವತಿಯಿಂದ ನಡೆಯುತ್ತಿರುವಂತಹ ಅಖಂಡ ಭಾರತ ಸಂಕಲ್ಪ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಸ್ವಾತಂತ್ರ್ಯದಲ್ಲಿ ಹೋರಾಡಿ ಮಡಿದ ಹುತಾತ್ಮರನ್ನು ಸ್ಮರಿಸುವ ಸಲುವಾಗಿ ಅಂದಿನ ಇತಿಹಾಸವನ್ನು ಮತ್ತೆ ಮೆಲುಕು ಹಾಕುವ ದಿಶೆಯಿಂದ ವಿಶ್ವಗುರು ಭಾರತ ನಿರ್ಮಾಣದ ಗುರಿಯೊಂದಿಗೆ, ಹಿಂದುತ್ವದ ಪರಿಕಲ್ಪನೆಯೊಂದಿಗೆ ಮತ್ತು 1947 ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನಡೆದ ಆ ಕರಾಳ ಇತಿಹಾಸದ ಪುಟಗಳನ್ನು ಮೆಲುಕು ಹಾಕುವ ಸಲುವಾಗಿ ಇಂದು ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಇಂದು ಅತಿಥಿಗಳ ಸ್ವಾಗತ ಮತ್ತು ಪ್ರಸ್ತಾವನೆಯನ್ನು ಮಾಡಲಿಕ್ಕಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ಸಹ ಕಾರ್ಯದರ್ಶಿಗಳಾದಂತಹ ಹರಿಪ್ರಸಾದ್ ದೇವಿನಗರ ಇವರಿಂದ. बोलो भारत माता की, बोलो भारत माता की, बोलो भारत माता की. ಹರಿ ಓಂ. ಈ ಜಾಗದ ದೈವ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ತಾಯಿ ಭಾರತ ಮಾತೆಗೆ ವಂದಿಸುತ್ತಾ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಗ್ರಾಮಾಂತರ ಪ್ರಖಂಡ ವತಿಯಿಂದ ಆಯೋಜನೆಗೊಂಡಂಥ ಅಖಂಡ ಭಾರತ ಸಂಕಲ್ಪ ದಿನದ ಈ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಳೆದ ಅನೇಕ ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ನಮ್ಮ ದೇಶದಲ್ಲಿ ಅಖಂಡ ಭಾರತ ಸಂಕಲ್ಪ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ತ್ರಿಖಂಡವಾದಂಥ ಈ ಭಾರತವನ್ನು ಅಖಂಡವಾಗಿಸಬೇಕೆಂಬ ಬದ್ಧತೆಯೊಂದಿಗೆ ಕೇವಲ ಶಿಕ್ಷಣದ ಪಠ್ಯ ಪುಸ್ತಕದಲ್ಲಿ ನಾವು ಕಂಡಂಥ ಕೆಲವೇ ಸೀಮಿತ ವ್ಯಕ್ತಿಗಳಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅನೇಕ ದೇಶಭಕ್ತರ ಬಲಿದಾನ, ಹೋರಾಟ ಇದನ್ನೆಲ್ಲ ನಾವು ಮತ್ತೊಮ್ಮೆ ನೆನಪಿಸುವಂಥ ಕಾರ್ಯಕ್ರಮವೇ ಈ ಅಖಂಡ ಭಾರತ ಸಂಕಲ್ಪ ದಿನ. ದೇಶ ವಿಭಜನೆಯ ಸಂದರ್ಭದಲ್ಲಿ ಲಕ್ಷಾಂತರ ಹಿಂದೂಗಳ ಮಾರಣ ಹೋಮ ನಡೆದಿದೆ. ಈ ಸತ್ಯವನ್ನೆಲ್ಲ ನಾವು ಸಮಾಜದ ಮುಂದೆ ಇಡಬೇಕಂತ ಉದ್ದೇಶ. ಅದೆಷ್ಟು ಹಿರಿಯರ ಬಲಿದಾನ, ಹೋರಾಟ ಮತ್ತೊಮ್ಮೆ ನಾವು ಮರೆಯುವ ಹಾಗಿಲ್ಲ. ಈ ಸಂದರ್ಭದಲ್ಲಿ ನಾವು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮುಂತಾದ ಅನೇಕ ದೇಶಭಕ್ತರನ್ನು ನಾವು ಸ್ಮರಿಸಲೇಬೇಕು. ಅವರ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡಲೇಬೇಕು. ಈ ದೃಷ್ಟಿಯನ್ನು ಇಟ್ಟುಕೊಂಡು ಮಂಗಳೂರು ಜಿಲ್ಲೆಯಲ್ಲಿ ಅನೇಕ ಕಡೆಗಳಲ್ಲಿ ಈ ರಾಷ್ಟ್ರ ಪ್ರೇಮವನ್ನು ಮತ್ತು ದೇಶಭಕ್ತಿಯನ್ನು ಮೂಡಿಸುವಂಥ ಈ ಅಖಂಡ ಭಾರತ ಸಂಕಲ್ಪ ಕಾರ್ಯಕ್ರಮವನ್ನು ಎಲ್ಲ ಮಾಡಿದ್ದೇವೆ. ಕೇವಲ ಜಾತಿ, ರಾಷ್ಟ್ರ, ಭಾಷೆ ಇವುಗಳೆಲ್ಲ ಹಿಂದೂಗಳನ್ನು ಒಂದು ರೀತಿಯಲ್ಲಿ ಬೇರೆ ಬೇರೆ ಮಾಡುವ ಉದ್ದೇಶ ಬದಲಾಗಬೇಕು. ಎಲ್ಲ ಹಿಂದೂ ಜಾಗೃತರಾಗಬೇಕು, ನಾವೆಲ್ಲ ಒಟ್ಟಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಅಖಂಡ ಭಾರತ ಸಂಕಲ್ಪ ದಿನದ ಇಂದಿನ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿವರು ಶ್ರೀ ವಾಮನ್ ರಾಜ್ ಪಾವರು, ಪ್ರಧಾನ ಕಾರ್ಯದರ್ಶಿಗಳು, ಅರ್ಧನಾರೀಶ್ವರ ದೇವಸ್ಥಾನ, ಸಂಪಿಗೆದಡಿ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವರಿಗೆ ನಮ್ಮ ಪ್ರಖಂಡದ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ಕೊನಜೆ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ವೇದಿಕೆಯಲ್ಲಿರುವವರು 200 ಹಿರಿಯರು, ಕರ್ನಾಟಕ ದಕ್ಷಿಣ ಪ್ರಾಂತದ ವಿಶ್ವ ಹಿಂದೂ ಪರಿಷತ್ ಸಹ ಸೇವಾ ಪ್ರಮುಖರಾದ ಗೋಪಾಲ್ ಗುತ್ತರ್ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ. ಇವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ.
ಇವರಿಗೆ ನಮ್ಮ ಪ್ರಖಂಡದ ಗೋರಕ್ಷಾ ಪ್ರಮುಖರಾದಂತಹ ಸುಕೇಶ್ ಪಾವೂರ್ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿಸು. ನಮ್ಮ ಕರ್ನಾಟಕ ಮತ್ತು ಕೇರಳ ಗಡಿ ಪ್ರದೇಶದ ಓರ್ವ ವ್ಯಕ್ತಿ ಶ್ರೀ ರಕ್ಷಿತ್ ಕೆ ಗಟ್ಟಿ ಕೂಟತ್ತಜೆ, ಸೈನಿಕರು, ಭಾರತೀಯ ಸೇನೆ. ಇವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಪ್ರಖಂಡದ ಸಾಪ್ತಾಹಿಕ ಪ್ರಮುಖರಾದಂತಹ ಶರತ್ ಕೊನಾಜೆ ಇವರು ಶಾಲು ಹಾಗೂ ಪುಸ್ತಕ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ದಿಕ್ಸೂಚಿ ಮಾತುಗಳನ್ನು ಆಡಲು ನಮ್ಮೊಂದಿಗಿರುವವರು ಶ್ರೀ ಗುರುಪ್ರಸಾದ್ ಉಳ್ಳಾಲ, ಸಹ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಪ್ರಖಂಡದ ಸುರಕ್ಷಾ ಪ್ರಮುಖರಾದಂತಹ ಪುರಂದರ್ ಪಜಿರ್ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಇನ್ನೊಬ್ಬರು ನಮ್ಮೊಂದಿಗೆ ಉಪಸ್ಥಿತಿಯವರು ಶಿವಪ್ರಸಾದ್ ಕೋಣಾಜೆ, ಅಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ಗ್ರಾಮಾಂತರ ಪ್ರಖಂಡ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಇವರಿಗೆ ಪ್ರಖಂಡದ ಸೇವಾ ಪ್ರಮುಖರಾದಂತಹ ಜಿತೇಂದ್ರ ಪಾವೂರ್ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿ ಬಜರಂಗದಳ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ಸಂಯೋಜಕರಾದ ಚೇತನ್ ಅಸೇಗೋಳಿ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ನಮ್ಮ ಪ್ರಖಂಡದ ಸತ್ಸಂಗ ಪ್ರಮುಖರಾದಂತಹ ಕೀರ್ತಿ ದೇವಿನಗರ್ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ದೇಶಭಕ್ತರು ಹಾಗೂ ಕಾರ್ಯಕರ್ತರಿಗೂ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ವಿವಿಧ ಕ್ಷೇತ್ರದ ಎಲ್ಲ ಪ್ರಮುಖರಿಗೂ ಕೂಡ ಸ್ವಾಗತವನ್ನು ಮಾಡುತ್ತಾ, ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. तपोभूमि हर ग्राम है, हर बाला देवी की प्रतिमा, बच्चा बच्चा राम है, बच्चा बच्चा राम है. चंदन है इस देश की माटी, तपोभूमि हर ग्राम है, हर बाला देवी की प्रतिमा, बच्चा बच्चा राम है, बच्चा बच्चा राम है. हर शरीर मंदिर सा पावन, हर मानव उपकारी है. जहाँ सिम्म बन गए खिलौने, गाय जमामा प्यारी है. जहाँ सिम्म बन गए खिलौने, गाय जमामा प्यारी है. जहाँ सवेरा शंख बजाता, जहाँ सवेरा शंख बजाता, लोरी गाती शाम है. हर बाला देवी की प्रतिमा, बच्चा बच्चा राम है, बच्चा बच्चा राम है. जहाँ कर्म से भाग्य बदलता, श्रम निष्ठा कल्याणी है. त्याग और तप की गाता है, गाती कवि की वाणी है. त्याग और तप की गाता है, गाती कवि की वाणी है. जहाँ गंगा गंगा जल सा निर्मल है, अविराम है. हर बाला देवी की प्रतिमा, बच्चा बच्चा राम है, बच्चा बच्चा राम है. जिसके सैनिक समर भूमि में गाया करते गीता है. जहाँ खेत में हल के नीचे खेला करती सीता है. जहाँ खेत में हल के नीचे खेला करती सीता है. जीवन का आदर्श जहाँ पर, जीवन का आदर्श जहाँ पर परमेश्वर का धाम है. हर बाला देवी की प्रतिमा, बच्चा बच्चा राम है, बच्चा बच्चा राम है. चंदन है इस देश की माटी, तपोभूमि हर ग्राम है. हर बाला देवी की प्रतिमा, बच्चा बच्चा राम है, बच्चा बच्चा राम है. बच्चा बच्चा राम है, बच्चा बच्चा राम है. हर बाला
देवी की प्रतिमा, बच्चा बच्चा राम है, बच्चा बच्चा राम है, बच्चा बच्चा राम है, बच्चा बच्चा राम है। ವಿಷಯವನ್ನು ಮುಟ್ಟಿಸುವ ಸಲುವಾಗಿ ಭಾರತದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಅದೆಷ್ಟೋ ಲಕ್ಷಾಂತರ ನಾಯಕರುಗಳ ಇತಿಹಾಸದ ಅರಿವು ನಮಗೆ ತಿಳಿದಿಲ್ಲ. ಈ ಎಲ್ಲ ಇತಿಹಾಸವನ್ನು ತಿಳಿಸುವ ಸಲುವಾಗಿ ಕೇವಲ ಒಬ್ಬರಿಂದ ಇಬ್ಬರಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ. ಸ್ವಾತಂತ್ರ್ಯ ಬಂದಿರುವುದು ಅದೆಷ್ಟೋ ಲಕ್ಷಾಂತರ ದೇಶಭಕ್ತರ ಜೀವ ಪಣಕ್ಕಿಟ್ಟ ಕಾರಣ ಅನ್ನುವಂತಹ ಸತ್ಯವನ್ನು ತಿಳಿಸುವುದಕ್ಕೋಸ್ಕರ ನಮ್ಮ ಜೊತೆ ದಿಕ್ಸೂಚಿ ಭಾಷಣದಲ್ಲಿ ಮಾಡಲಿದ್ದಾರೆ ಗುರುಪ್ರಸಾದ್ ಉಳ್ಳಾಲ, ಜಿಲ್ಲಾ ಸಹ ಕಾರ್ಯದರ್ಶಿಗಳು, ವಿಶ್ವ ಹಿಂದೂ ಪರಿಷತ್, ಮಂಗಳೂರು ಜಿಲ್ಲೆ. बोलो भारत माता की ಒಂದೇ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಉಳ್ಳಾಲ ಗ್ರಾಮಾಂತರ ಪ್ರಖಂಡದ ವತಿಯಿಂದ ನಡೆಯುತ್ತಿರುವಂಥ ಈ ಅಖಂಡವಾಗಿರ್ತಕ್ಕಂಥ ಸಜ್ಜನ ಬಂಧುಗಳೇ, ನಲ್ಮೆಯ ಎಲ್ಲ ಯುವ ಮಿತ್ರರೇ, ಇಂದು ಈ ದೇಶದಲ್ಲಿ ಬದುಕುತ್ತಿರುವಂಥ ಜನರಿಗಾಗಿ ಅಂದು ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ಸ್ಮರಿಸುವ ಸಲುವಾಗಿ ಇಂದು ದೇಶದ ನಾನಾ ಭಾಗಗಳಲ್ಲಿ ಮತಾಂಧರ ಉಪಟಳದಿಂದ ಪಲಾಯವನ್ನು ಕೈಯುತ್ತಿರುವಂಥ ಹಿಂದೂಗಳಿಗೆ ಧೈರ್ಯವನ್ನು ತುಂಬುವಂಥ ಸಲುವಾಗಿ ಈ ಧರ್ಮ, ಈ ದೇಶ, ಸಂಸ್ಕೃತಿ, ಸಮಾಜದ ರಕ್ಷಣೆಯನ್ನು ಮಾಡುವ ಪಣವನ್ನು ತೊಡುತ್ತಾ ಬಹುಮುಖ್ಯವಾಗಿ 1947 ಆಗಸ್ಟ್ 14 ಮಧ್ಯರಾತ್ರಿ ಅಖಂಡವಿದ್ದಂಥ ಭಾರತ ಏನು ತ್ರಿಖಂಡವಾಗಿ 3 ತುಂಡಾಗಿ ಹೋಲಾಗಿ ಹೋಯಿತು, ಆ ದೇಶ ವಿಭಜನೆಯ ದುರಂತ ಕಥೆಯನ್ನು ಜನರ ಮುಂದಿಡುವುದಕ್ಕಾಗಿ, ಅದರ ಜೊತೆಯಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಹೋರಾಟಗಾರರ ನೈಜ ಇತಿಹಾಸವನ್ನು ಈ ಜನರ ಮುಂದಿಡುವುದಕ್ಕಾಗಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇಡೀ ದೇಶಾದ್ಯಂತ ಪ್ರತಿ ವರ್ಷವೂ ಕೂಡ ಅಖಂಡ ಭಾರತ ಸಂಕಲ್ಪ ದಿನ ಅನ್ನುವಂಥ ಕಾರ್ಯಕ್ರಮವನ್ನು ಜಿಲ್ಲಾ ಕೇಂದ್ರಗಳಲ್ಲಿ, ಪ್ರಖಂಡ ಕೇಂದ್ರಗಳಲ್ಲಿ ನಡೆಸ್ತಾ ಇದೆ. ಆ ಪ್ರಕಾರವಾಗಿ ಉಳ್ಳಾಲ ಗ್ರಾಮಾಂತರ ಪ್ರಖಂಡದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ತಮ್ಮೆಲ್ಲರ ಉಪಸ್ಥಿತಿಯನ್ನು ಗೌರವಿಸುತ್ತಾ 1947 ಆಗಸ್ಟ್ 14 ಮಧ್ಯರಾತ್ರಿ ಈ ದೇಶ ಇನ್ನೇನೋ ಸ್ವಾತಂತ್ರ್ಯಗೊಳ್ಳಬೇಕು ಅನ್ನುವಂಥ ಕೆಲವು ಗಂಟೆಗಳ ಹಿಂದೆ ಈ ದೇಶದ ಪ್ರಥಮ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಿದ್ದಂಥ ಪಂಡಿತ್ ಜವಾಹರಲಾಲ್ ನೆಹರೂರವರು ಈ ದೇಶದ ಜನರನ್ನು ಉದ್ದೇಶಿಸಿದ ಭಾಷಣವನ್ನು ಮಾಡ್ತಾರೆ. ಏನು ಹೇಳ್ತಾರಂತೆ ಅಂದರೆ, ಅವರು ಬಹಳಷ್ಟು ಸಮಯಗಳ ಹಿಂದೆಯೇ ಇಂಥದ್ದೊಂದು ಅಪರೂಪದ ಘಟನೆಗೆ ನಾವು ನಾಂದಿಯನ್ನು ಹಾಡಿದ್ದೇವೆ. ಇಡೀ ಜಗತ್ತು ಮಲಗೆ ನಿದ್ರಿಸ್ತಿರಬೇಕಾದ್ರೆ ಭಾರತ ಹೊಸ ಯುಗಕ್ಕೆ ನಾಂದಿಯನ್ನು ಹಾಡಲಿದೆ. ಇಂತಹ ಘಟನೆ ಈ ದೇಶದ ಇತಿಹಾಸದಲ್ಲಿ ಬರುವುದು ಇದೇ ಮೊದಲು ಮತ್ತು ಇದೇ ಅಪರೂಪ ಅಂತೇಳಿ ಅವರು ಹೇಳಿದರು. ಅವರು ಭಾಷಣ ಮಾಡಿ ಕೆಲವು ಸಮಯ ಆಗಬೇಕಾದ್ರೆ ಸುಮಾರು 130 ವರ್ಷಗಳ ಇತಿಹಾಸವಿರುವಂಥ 130 ವರ್ಷಗಳಿಂದ ಈ ಭಾರತದ ಮಣ್ಣಿನಲ್ಲಿ ಹಾರಾಡುತ್ತಿರ್ತಕ್ಕಂಥ ಬ್ರಿಟನ್ನಿನ ಸಾರ್ವಭೌಮತೆಯ ಸಂಕೇತವಾದಂಥ ಯೂನಿಯನ್ ಜಾಟ್ ಧ್ವಜ ಕೆಳಗೆ ಇರುತ್ತೆ, ಭಾರತದ ಸ್ವಾತಂತ್ರ್ಯದ ಸಂಕೇತವಾದಂಥ ತ್ರಿವರ್ಣ ಧ್ವಜ ಮೇಲೆ ಇರುತ್ತೆ. ಅಂದರೆ ಭಾರತ ಸ್ವತಂತ್ರವಾಗುತ್ತೆ. ಕೋಟ್ಯಾಂತರ ಮಂದಿಯ ಹೋರಾಟದ ಪರಿಣಾಮವಾಗಿ ಭಾರತ ಅವತ್ತು ಸ್ವತಂತ್ರವಾಗುತ್ತೆ. ಆದರೆ ಸ್ವತಂತ್ರಗೊಂಡಂಥ ಭಾರತ, ಪಂಡಿತ್ ನೆಹರು ಮಾಡಿದಂಥ ಒಂದು ಭಾಷಣ ಅದು ಮತ್ತೊಂದು ತಿರುವನ್ನು ಪಡೆದುಕೊಳ್ತಲ್ಲ, ಇದು ಈ ದೇಶದ ಜನರ ದೌರ್ಭಾಗ್ಯ. ಯಾವ ಭಾರತ ಅಖಂಡತೆಯಿಂದ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಳ್ಳಬೇಕಿತ್ತು, ಆ ಭಾರತ 3 ತುಂಡಾಗಿ ಹೋಲಾಗಿ ಹೋಯ್ತಲ್ಲ, ಇದು ಈ ದೇಶದ ಜನರ ದೌರ್ಭಾಗ್ಯ. ಯಾವ ಭಾರತ ತನ್ನ ಜನರನ್ನು ಕಳೆದುಕೊಳ್ಳದೆ, ತನ್ನ ಭೂಭಾಗಗಳನ್ನು ಕಳೆದುಕೊಳ್ಳದೆ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಳ್ಳಬೇಕಿತ್ತು, ಆ ಭಾರತ ಭೂಭಾಗಗಳನ್ನು ಕಳೆದುಕೊಂಡು ತನ್ನದೇ ಜನರನ್ನು ಪರಕೀಯರಾಗಿ ಕಂಡುಕೊಂಡು ನಾವು ಸ್ವಾತಂತ್ರ್ಯವನ್ನು ಪಡೆದುವಲ್ಲ, ಇದು ಈ ದೇಶದ ಜನರ ದೌರ್ಭಾಗ್ಯ. ರಾಷ್ಟ್ರೀಯ ಕಾಂಗ್ರೆಸ್, ಮುಸ್ಲಿಂ ಲೀಗ್ ಮತ್ತು ಬ್ರಿಟಿಷಿನ ಅಧಿಕಾರಿಗಳು ಸೇರಿಕೊಂಡು ಈ ದೇಶದ ವಿಭಜನೆಯನ್ನು ಮಾಡಿದರು. 1940ರಲ್ಲಿ
ಮುಸ್ಲಿಂ ಲೀಗ್ ಈ ದೇಶವನ್ನು ವಿಭಜಿಸುವಂತಹ ಪ್ರಸ್ತಾವವನ್ನು ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರ ಮುಂದೆ ಇಟ್ಟಾಗ ಅಂದು ವಿರೋಧಿಸಿದಂಥ ಎಲ್ಲ ನಾಯಕರುಗಳು ಕೂಡ 1947ರಲ್ಲಿ ಅವರು ಮತ್ತೆ ಅದೇ ಪ್ರಸ್ತಾಪವನ್ನು ಇಟ್ಟಾಗ ಅದಕ್ಕೆ ಅಸ್ತು ಎಂದು ದೇಶದ ವಿಭಜನೆಯನ್ನು ಮಾಡಿದ್ರಲ್ಲ, ಇದು ಈ ದೇಶದ ಜನರಿಗೆ ಮಾಡಿದಂಥ ಮೋಸ. ಈ ದೇಶವನ್ನು ತುಂಡರಿಸುವುದಾದರೆ ಮೊದಲು ನನ್ನನ್ನು ಕೊಲ್ಲಿ, ನನ್ನ ಹೆಣದ ಮೇಲೆ ನನ್ನನ್ನು 2 ತುಂಡು ಮಾಡಿದ ನಂತರ ಈ ದೇಶದ ವಿಭಜನೆಯನ್ನು ಮಾಡಿ, ಅಷ್ಟರವರೆಗೆ ನಾನು ವಿಭಜನೆ ಆಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಂಥ ಮೋಹನದಾಸ ಕರಮಚಂದ್ರ ಗಾಂಧಿ ಅವರು ಕೂಡ ಈ ದೇಶ ವಿಭಜನೆಯ ಪ್ರಸ್ತಾವಕ್ಕೆ ಅಸ್ತು ಎಂತಾರಲ್ಲ, ಇದು ಈ ದೇಶದ ಜನರಿಗೆ ಮಾಡಿದಂಥ ಮೋಸ. ಕೇವಲ ಈ ದೇಶವನ್ನು ಭೌಗೋಳಿಕವಾಗಿ ವಿಭಜಿಸಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಇರಲಿಲ್ಲ. ಈ ದೇಶದಲ್ಲಿ ನಡೆದುಕೊಂಡು ಬಂದಂಥ ಪರಂಪರಾಗತವಾಗಿ ನಾನು ಆಚರಣೆಯನ್ನು ಮಾಡಿದ್ದೇವಾ, ಈ ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವ ವಿಚಾರಗಳಿದೆ ಎಲ್ಲವನ್ನ ವಿಭಜಿಸ್ತಾ ಬಂದರು. ದೇಶದ ವಿಭಜನೆ ಅನ್ನುವಂಥದ್ದು ಕೇವಲ 1947 ಆಗಸ್ಟ್ 14ರಂದು ನಡೆದಂತಹ ಘಟನೆ ಅಲ್ಲ. ಅದು 1906ರಿಂದ ಇದರ ಪ್ರಸ್ತಾಪ ಆಗ್ತುಂಟು. ಬಂಗಾಳದ ವಿಭಜನೆಯ ಆ ಪ್ರಸ್ತಾವ ಯಾವಾಗ ಆಯ್ತಾ, ಅದರ ಬೆನ್ನಲ್ಲೇ ದೇಶದ ವಿಭಜನೆಯ ಪ್ರಸ್ತಾವ ಆಗ್ತುಂಟು. ಸುದೀರ್ಘವಾದ ಕಾಲದ ನಂತರ ಭೌಗೋಳಿಕವಾಗಿ ದೇಶದ ವಿಭಜನೆಯನ್ನು ಮಾಡಿದ್ರು. ಆದರೆ ಅದಕ್ಕಿಂತ ಮುಂಚೆ ಅನೇಕ ಸಂಗತಿಗಳನ್ನು ಈ ರಾಷ್ಟ್ರೀಯ ವಿಚಾರವಾಗಿರ್ತಕ್ಕಂಥ ಯಾವೆಲ್ಲ ಸಂಗತಿಗಳಿದೆ ಅದಕ್ಕೆಲ್ಲವನ್ನ ಕತ್ತರಿ ಹಾಕ್ತಾ ಬಂದರು. ಈ ದೇಶದ ರಾಷ್ಟ್ರಧ್ವಜ ಸಾವಿರಾರು ವರ್ಷಗಳಿಂದ ಪರಂಪರಾಗತವಾಗಿ ಬಂದಂಥ ಕೇಸರಿ ಬಣ್ಣದ ಅರುಣಧ್ವಜ ಈ ರಾಷ್ಟ್ರದ ರಾಷ್ಟ್ರಧ್ವಜ ಆಗಬೇಕನ್ನುವಂಥ ಸಂಕಲ್ಪ, ಆ ಭಾವನೆ, ಅದರ ಆ ಆಶಾಭಾವನೆ ಈ ದೇಶದ ಜನರಲ್ಲಿತ್ತು. ಆ ಕಾರಣದಿಂದಾಗಿ ಆ ಧ್ವಜ ಸಮಿತಿ ಪ್ರತಿಯೊಂದು ದೇಶದ ಮೂಲೆಗಳಿಗೆ ಹೋದಾಗ ಕೂಡ ಎಲ್ಲ ಜನರು ಆ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸಿದರು. ಆ ಸಮಿತಿ ಕೊಟ್ಟಂತಹ ವರದಿಯನ್ನು ತಳ್ಳಿ ಹಾಕಿ ಈ ಕೇಸರಿ ಬಣ್ಣದ ಅರುಣ ಧ್ವಜವನ್ನ ಈ ರಾಷ್ಟ್ರದ ರಾಷ್ಟ್ರಧ್ವಜವನ್ನಾಗಿ ಮಾಡಿದರೆ ಯಾವುದೋ ಒಂದು ಸಮುದಾಯಕ್ಕೆ ನೋವಾಗಬಹುದು, ಅವರ ಬೆಂಬಲ ಈ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ಲಿಕ್ಕಿಲ್ಲ ಅಂತ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸಿ ಈ ದೇಶದ ರಾಷ್ಟ್ರಧ್ವಜವನ್ನಾಗಿ ತ್ರಿವರ್ಣ ಧ್ವಜವನ್ನು ಮಾಡಿದರು. ಬಂಗಾಳದ ವಿಭಜನೆಯನ್ನ ತಡೆದದ್ದು ಅದು ಒಂದೇ ಮಾತರಂ. ಬಂಕಿಮಚಂದ್ರ ಚಟರ್ಜಿಯವರ ಒಂದೇ ಮಾತರಂ ಅದು ಕಾವ್ಯದ ಗೀತೆಯಾಗಿರಲಿಲ್ಲ, ಅದೊಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಘೋಷವಾಕ್ಯ ಆಯಿತು. ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿಯೂ ಕೂಡ ದೇಶಭಕ್ತಿಯ ಜ್ವಾಲೆಯನ್ನು ಎಬ್ಬಿಸುತ್ತಾ ಇಡೀ ದೇಶಾದ್ಯಂತ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಒಗ್ಗೂಡಿಸುವ ಮೂಲ ಮಂತ್ರವಾಯಿತು. ಲೆಕ್ಕ ಪ್ರಕಾರ ನೋಡುವುದಾದರೆ ಒಂದೇ ಮಾತರಂ ಗೀತೆ ನಾವೀಗ ಯಾವುದು ಹಾಡಿದ್ದೇವೆ ಆ ಗೀತೆ ಈ ರಾಷ್ಟ್ರಗೀತೆ ಆಗಬೇಕಿತ್ತು. ಆದರೆ 1923ರಲ್ಲಿ ಕಾಕಿನಾಡದಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧಿವೇಶನವನ್ನು ನಡೆಯುತ್ತೆ. ಆ ಅಧಿವೇಶನದ ಅಧ್ಯಕ್ಷರಾಗಿರ್ತವರು ಮೌಲಾನಾ ಮೊಹಮ್ಮದ್ ಅಲಿರವರು. ಅವರ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಈ ಕಾರ್ಯಕ್ರಮದಲ್ಲಿ ನೀವು ಒಂದೇ ಮಾತರಂ ಗೀತೆಯನ್ನು ಹಾಡಬಾರದು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ದೇವಿಯ ಆರಾಧನೆಯನ್ನು ಮಾಡಿದ್ದೀರಾ. ಕೇವಲ ಭೌಗೋಳಿಕವಾಗಿರ್ತಕ್ಕಂಥ ವಿವರಣೆ ಅದರಲ್ಲಿಲ್ಲ. ದೇವಿಯ ಆರಾಧನೆ ಇದೆ, ನಮಗೆ ಬಹುದೇವತಾ ಆರಾಧನೆ ನಮಗೆ ವಿರೋಧಿ, ನಾವು ಏಕದೇವರನ್ನು ಆರಾಧಿಸುವವರು. ಹಾಗಾಗಿ ಆ ಗೀತೆಯನ್ನು ನೀವು ಇಲ್ಲಿ ಹಾಡಬಾರದು ಅಂತ ಹೇಳಿದರು. ಆದರೆ ಆ ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಗೀತೆಯನ್ನು ಹಾಡಲಿಕ್ಕೆ ಬಂದಿರತಕ್ಕಂಥದ್ದು ವಿಷ್ಣು ದಿಗಂಬರ ಫಲುಸ್ಕರ್ ಅನ್ನುವಂಥ ಒಬ್ಬ ದೇಶಭಕ್ತ ಯುವಕ. ಅವರು ಧೃತಿಗೆಡದೆ ಅತ್ಯಂತ ಏರು ಧ್ವನಿಯಲ್ಲಿ ಒಂದೇ ಮಾತರಂ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಹಾಡಿಯೇ ಬಿಟ್ಟರು. ಹಾಡಬೇಕಾದರೆ ಕುಪಿತಗೊಂಡಂತ ಅಧ್ಯಕ್ಷರು ಮೌಲಾನಾ ಮೊಹಮ್ಮದ್ ಅಲಿರವರು ಯಾರಿದ್ದಾರೆ ಅವರು ಈ ಕಾರ್ಯಕ್ರಮವನ್ನೇ ಧಿಕ್ಕರಿಸಿ ವಿರೋಧಿಸಿ ಅವತ್ತು ಕಾಂಗ್ರೆಸ್ಸಿನ ಕಾರ್ಯಕ್ರಮದ ಎದ್ದು ಹೊರನಡೀತಾರೆ. ಈ ವಿಚಾರವನ್ನು ಗಮನಿಸಿದಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಇನ್ನೂ ಈ ಒಂದೇ ಮಾತರಂ ಗೀತೆಯನ್ನು ನಾವು ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನಾಗಿ ಮಾಡಿದರೆ ಒಂದು ಸಮುದಾಯಕ್ಕೆ ನೋವಾಗುತ್ತೆ, ಅವರು ನಮಗೆ ಬೆಂಬಲ ಕೊಡುವುದಿಲ್ಲ, ಹಾಗಾಗಿ ಅವರನ್ನು ಒಲಿಸುವುದು ನಮಗೆ ಅದು ಅತ್ಯಂತ ಅನಿವಾರ್ಯ ಅನ್ನುವಂತಹ ಭಾವನೆಯಿಂದ ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನಾಗಿ ಬೇರೊಂದು ಗೀತೆಯನ್ನು ಮಾಡಿದರು. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ್ ಉನ್ನಬ ದ್ರಾವಿಡ ಉತ್ಕಲ ವಂಗ ಅಂತ ಬರುತ್ತೆ. ಯಾವುದು ಈ ಗೀತೆ? ಈ ದೇಶನ ಬ್ರಿಟಿಷರು ಆಳ್ತಿರ್ಬೇಕಾದ್ರೆ 5ನೇ ಜಾರ್ಜ್ ಅನ್ನುವಂಥ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬರುವವನಿದ್ದ. ಆ ಬರುವವ ಈ ದೇಶಕ್ಕೆ ಬರಬೇಕಾದರೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಒಂದು ಸಂಕಲ್ಪವನ್ನು ಮಾಡ್ತಾರೆ.
ಆತ ಬರಬೇಕಾದ್ರೆ ಅವನನ್ನು ಸ್ವಾಗತಿಸುವುದಕ್ಕೋಸ್ಕರ ಒಂದು ಗೀತೆ ಬೇಕು, ಆ ಗೀತೆಯ ಮುಖಾಂತರ ಆತನನ್ನು ಸ್ವಾಗತಿಸೋಣ ಅನ್ನುವಂಥ ಯೋಚನೆಯನ್ನು ಮಾಡಿ ಅಂದಿನ ರಾಷ್ಟ್ರೀಯ ಕವಿಗಳಾಗಿರ್ತಕ್ಕಂಥ ರವೀಂದ್ರನಾಥ್ ಠಾಗೋರರ ಬಳಿ ಒಂದು ವಿನಂತಿಯನ್ನು ಮಾಡ್ತಾರೆ. ನೀವೊಂದು ಗೀತೆಯನ್ನು ತಯಾರು ಮಾಡಿ ಅವರನ್ನು ಸ್ವಾಗತಿಸೋದಕ್ಕೋಸ್ಕರ ಅಂತೆ. ಆ 5ನೇ ಜಾರ್ಜನ್ನು ಸ್ವಾಗತಿಸುವುದಕ್ಕಾಗಿ ತಯಾರು ಮಾಡಿದ ಗೀತೆಯೇ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಬಂಧುಗಳು, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಬಂದರೆ ಭಾರತ ಮಾತೆಗೆ ಜೈ ಅಂತೇಳಿ ಹೇಳಿದ್ವಿ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕಾದ್ರೆ ಭಾರತ ಮಾತೆಗೆ ಜೈ ಅಂತ ಹೇಳಿದ್ವಿ. ನಾನು ಇಲ್ಲಿ ಹೇಳಬೇಕಾದ್ರೂ ಭಾರತ ಮಾತೆಗೆ ಜೈ ಅಂತ ಹೇಳಿದೆ. ಆದರೆ ಜನಗಣ ಮನ ಅಧಿನಾಯಕ ಜಯ ಹೇ ಅಂತ ಹೇಳಿದ್ರಲ್ಲ, ಯಾರು ಅಧಿನಾಯಕ? ಭಾರತ ಅಪ್ಪನಿಗೆ ಜೈ, ಭಾರತ ಮಾವನಿಗೆ ಜೈ ಅಂತೇಳಿ ಯಾರು ಹೇಳಿಲ್ಲ ಇಷ್ಟರವರೆಗೆ. ಆದರೆ ಜನಗಣ ಮನ ಅಧಿನಾಯಕ ಯಾರು? ಯಾವತ್ತಾದ್ರೂ ಪ್ರಶ್ನೆ ಮಾಡಿದ್ದೇವೆ ನಾವು? ಜನಗಣ ಮನ ಅಧಿನಾಯಕ ಯಾರು ಅಂತ ಹೇಳಿದ್ರೆ 5ನೇ ಜಾರ್ಜ್ ಅಧಿನಾಯಕ. ಆ ಗೀತೆಯ ಸಾಲಿನ ಅರ್ಥ ಯಾವ ರೀತಿ ಹೋಗುತ್ತೆ ಅಂತ ಹೇಳಿದ್ರೆ, ಜನರ ಗಣ ಅಂತ ಹೇಳಿದ್ರೆ ದೊಡ್ಡ ಗುಂಪು. ಈ ದೇಶದ ಜನರ ಗಣದಲ್ಲ, ಜನರ ದೊಡ್ಡ ಗುಂಪಿನಲ್ಲಿರ್ತಕ್ಕಂಥ ಮನದಲ್ಲಿರ್ತಕ್ಕಂಥ ಓ ಅಧಿನಾಯಕನೇ ನಿನಗೆ ಜಯವಾಗಲಿ. ಪಂಜಾಬ್, ಗುಜರಾತ್, ಸಿಂಧು, ದ್ರಾವಿಡ, ಉತ್ಕಲ, ವಂಗ, ಪಂಜಾಬ್, ಗುಜರಾತ್, ಸಿಂಧ್ ಪ್ರಾಂತ್ಯ, ದಕ್ಷಿಣ ಭಾರತ, ಬಂಗಾಲ, ಈ ಎಲ್ಲ ಪ್ರದೇಶಗಳು ನಿನ್ನ ಪಾದ ಸ್ಪರ್ಶದಿಂದ ಪುಲಕಿತವಾಗಲಿ ಅನ್ನುವಂತಹ ಸಾಲುಗಳು ಅದರಲ್ಲಿ ಹೋಗುತ್ತೆ. ಬ್ರಿಟಿಷ್ ಅಧಿಕಾರಿಯನ್ನ ಸ್ವಾಗತಿಸೋದಕ್ಕೋಸ್ಕರ ಸಿದ್ಧಪಡಿಸಿದಂತಹ ಹಾಡೋದು ಅನಿವಾರ್ಯ. ನಮಗೆ ಆ ಸಂದರ್ಭದಲ್ಲಿ ಅನಿವಾರ್ಯ, ಸಿದ್ಧಪಡಿಸಿದ್ದೇವೆ, ಹಾಡಿದ್ದೇವೆ ಕೂಡ. ಆದರೆ ಸ್ವತಃ ರವೀಂದ್ರನಾಥ್ ಠಾಗೋರ್ ಒಂದು ಮಾತನ್ನ ಹೇಳಿ ಅವರು ಸ್ವತಃ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಈ ಗೀತೆಗೆ ರಾಷ್ಟ್ರೀಯ ಮನ್ನಣೆ ನೀಡುವುದಾಗಲಿ, ಈ ಗೀತೆಯನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡುವುದಾಗಲಿ ಯಾವುದನ್ನೂ ಮಾಡಬಾರದು ಅಂತೇಳಿ ಸ್ವತಃ ಅವರು ಬರೆದಿದ್ದರೂ ಕೂಡ ಒಂದೇ ಮಾತರಮನ್ನ ವಿರೋಧಿಸಬೇಕು, ಒಂದೇ ಮಾತರಮನ್ನ ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನಾಗಿ ಮಾಡಬಾರದು ಅನ್ನುವ ಕಾರಣಕ್ಕಾಗಿ ಇವತ್ತು ಜನಗಣ ಮನ ಅಧಿನಾಯಕ ಜಯ ಹೇ ಅನ್ನುವಂಥ ಒಂದು ದಾಸ್ಯದ ಸಂಕೇತದ ಗೀತೆಯನ್ನ ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನಾಗಿ ಮಾಡಿದರು. ಆದರೆ ಇವತ್ತು ರಾಷ್ಟ್ರ ಧ್ವಜ ಆಗಿರಬಹುದು ಅಥವಾ ರಾಷ್ಟ್ರ ಗೀತೆ ಆಗಿರಬಹುದು, ಇದೆರಡೂ ಕೂಡ ರಾಷ್ಟ್ರೀಯ ಸಂಕೇತಗಳು. ಸಂವಿಧಾನದನ್ನು ಒಪ್ಪಿಕೊಂಡಿದೆ. ಇವತ್ತು ಈ ದೇಶದಲ್ಲಿರ್ತಕ್ಕಂಥ 140 ಕೋಟಿ ಭಾರತೀಯರು ಕೂಡ ಅದನ್ನು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಅದಕ್ಕೆ ಎರಡಕ್ಕೂ ಕೊಡುವಂತಹ ಗೌರವವನ್ನು ನಾವು ಯಾವತ್ತೂ ಕೊಡ್ತೇವೆ. ಆದರೆ ಅದರ ಕರಾಲ ಇತಿಹಾಸವನ್ನು, ಅದು ಯಾವ ಮೂಲದಿಂದ ಬಂತು ಅನ್ನೋ ಇತಿಹಾಸವನ್ನು ಜನರಿಗೆ ತಿಳಿಸುವುದು ನಮ್ಮ ಕರ್ತವ್ಯ. ಅದನ್ನು ತಿಳಿಸ್ತಾ ಇದ್ದೇವೆ. ನಾವು ಇದರ ಬಗ್ಗೆ ಮಾತಾಡಿದ್ವಿ ಅಂತ ಆದರೆ ಅದಕ್ಕೆ ಗೌರವ ಕೊಡುವುದಿಲ್ಲ ಅನ್ನುವ ಅರ್ಥ ಯಾವತ್ತೂ ಅಲ್ಲ. ಖಂಡಿತವಾಗಿ ಅದಕ್ಕೆ ಗೌರವವನ್ನು ಕೊಡ್ತೇವೆ. ಈ ರೀತಿ ಈ ದೇಶದ ವಿಭಜನೆ ಮಾಡಬೇಕಾದ್ರೆ ಕೇವಲ ಭೌಗೋಳಿಕವಾಗಿ ವಿಭಜನೆಯನ್ನು ಮಾಡದೆ ನಿರಂತರವಾಗಿ ಈ ದೇಶದ ಯಾವ ಯಾವ ಪರಂಪರಾಗತಗಳಲ್ಲಿ ಬಂದಂಥ ಯಾವ ಯಾವ ಅಂಶಗಳಿದೆ ಅದೆಲ್ಲವನ್ನ ತುಂಡರಿಸ್ತಾ, ವಿಭಜಿಸ್ತಾ, ಅದರ ಬಗ್ಗೆ ಜನರ ಮನಸ್ಸಿನಲ್ಲಿ ಬೇರೆ ಬೇರೆ ಇಲ್ಲ ಸಲ್ಲದ ಭಾವನೆಯನ್ನು ಮೂಡಿಸ್ತಾ ಹೋದ್ರು. ಕೊನೆಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ತನಗೆ ತೋಚಿದ ರೀತಿಯಲ್ಲಿ ಒಂದು ನಕ್ಷೆಯನ್ನು ಇಟ್ಟುಕೊಂಡು ಈ ಭಾಗದಲ್ಲಿ ಮುಸಲ್ಮಾನರಿಗೆ, ಮತ್ತೊಂದು ಭಾಗ ಹಿಂದೂಗಳಿಗೆ ಅಂತೇಳಿ ಆ ದೇಶದ ವಿಭಜನೆಯನ್ನ ಮಾಡಿದರು. ಗಡಿಗೆ ಸರಿಯಾದ ಗುರುತುಗಳಾಗಲಿಲ್ಲ. ಯಾವ ಸಂದರ್ಭದಲ್ಲಿ ಯಾರು ದೇಶಕ್ಕೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕನ್ನುವಂಥದ್ದು ಸರಿಯಾದ ಮಾರ್ಗಸೂಚಿಗಳಿರಲಿಲ್ಲ. ಜನರಲ್ಲಿ, ಗಡಿ ಪ್ರದೇಶದ ಜನಗಳಲ್ಲಿ ಗೊಂದಲ ಆಗ್ಲಿಕ್ಕೆ ಪ್ರಾರಂಭ ಆಯಿತು. ಏನು ಮಾಡಬೇಕು, ನಾನು ಯಾವ ದೇಶಕ್ಕೆ ಹೋಗಬೇಕು ಅನ್ನುವಂಥ ಗೊಂದಲದ ಮಧ್ಯೆ ಪಾಕಿಸ್ತಾನದ ಭಾಗದಲ್ಲಿರ್ತಕ್ಕಂಥ ಹಿಂದೂಗಳು ಸಮರೋಪಾದಿಯಲ್ಲಿ ಭಾರತದ ಕಡೆ ಬಂದರು. ಭಾರತದಲ್ಲಿರ್ತಕ್ಕಂಥ ಕೆಲವು ಮಂದಿ ಮುಸಲ್ಮಾನರು ಇಲ್ಲಿಂದ ಅಲ್ಲಿಗೆ ಹೋದರು. ಈ ವಿಭಜನೆಯಾಗಿ ಆಗಸ್ಟ್ 15ರ ಮಧ್ಯಾಹ್ನ 3 ಗಂಟೆ ಲಾಹೋರ್ನಿಂದ ಲೂಧಿಯಾನಕ್ಕೆ ಒಂದು ರೈಲೊಂದು ಬರುತ್ತೆ. ಆ ರೈಲಿನಲ್ಲಿ ಯಾರು ಬರಬೇಕಿತ್ತು ಅಂತ ಹೇಳಿದ್ರೆ ಪಾಕಿಸ್ತಾನ ಬೇಡ, ನಾನು ಭಾರತಕ್ಕೆ ಬರ್ತೇನೆ ಅನ್ನುವಂಥ ಆಶಾಭಾವನೆಯನ್ನು ಹೊಂದಿರತಕ್ಕಂಥ, ಭಾರತಕ್ಕೆ ಬಂದು ಇಲ್ಲಿ ನಾನು ನೆಲೆಸ್ತೇನೆ, ನನ್ನ ಜೀವನವನ್ನು ರೂಪಿಸ್ತೇನೆ, ಭವಿಷ್ಯವನ್ನು ರೂಪಿಸ್ತೇನೆ ಅನ್ನುವಂಥ ಭಾವನೆಯನ್ನು ಹೊತ್ತಂತ ಹಿಂದೂಗಳ ರೈಲಿನಲ್ಲಿ ಬರಬೇಕಿತ್ತು. ಆದರೆ ಬಂದದ್ದು ಯಾರು? ಭಾವನೆಯನ್ನ, ತನ್ನ ಭವಿಷ್ಯದ ಕನಸನ್ನ ಮನಸ್ಸಲ್ಲಿ ಇತ್ತಂತ ಹಿಂದುವಿನ ಹೆಣ ಬಂತು. ಇಡೀ ರೈಲಿನ ಉದ್ದಕ್ಕೂ ಹೆಣಗಳ ರಾಶಿ ಅವತ್ತು ಲೂಧಿಯಾನಕ್ಕೆ ಬಂತು. ಆ ರೈಲಿನ ಹಿಂಭಾಗದಲ್ಲಿ, ಎಡಭಾಗದಲ್ಲಿ, ಬಲಭಾಗದಲ್ಲಿ ಒಂದು ವಾಕ್ಯವನ್ನು ಬರೆದಿದ್ರು. ನೆಹರು ಅವರು ಪಟೇಲ್ ಕೋ ಆಜಾದಿ ಕಾ ತೋಫಾ ಅಂತ. ಅಂದ್ರೆ ನೆಹರು ಮತ್ತು ಪಟೇಲರಿಗೆ ಸ್ವಾತಂತ್ರ್ಯೋತ್ಸವದ ಉಡುಗೊರೆ ಅಂತ ಬರೆದಿದ್ರು. ರೈಲಿನಲ್ಲಿ ಬರಬೇಕಾದ್ರೆ ಅವರ ಮೇಲೆ ಆಕ್ರಮಣ ಮಾಡಿದವರು ಯಾರು? ಮತಾಂಧರು ಆಕ್ರಮಣವನ್ನು ಮಾಡಿದ್ರು, ಅವರನ್ನು ಹತ್ಯೆಯನ್ನು
ಮಾಡಿದ್ರು. ಅವರ ಎದುರಲ್ಲಿ ಒಂದು ಘಟನೆಯಲ್ಲಿ ಒಬ್ಬರು ಮೇಧಾವಿಗಳು ವಿವರಿಸ್ತಾರೆ, ಈ ದೇಶ ವಿಭಜನೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಯಾವ ರೀತಿ ಅಂತ ಹೇಳಿದ್ರೆ, ಪುರುಷರ ಎದುರಲ್ಲಿ ಅವರ ಮಡದಿಯರನ್ನ, ಅವರ ತಂಗಿಯರನ್ನ, ಅವರ ಅಕ್ಕಂದಿರನ್ನ ಈ ಫುಟ್ಬಾಲ್ ಅನ್ನು ಆಡುವಾಗ ನಾವು ಬಾಲನ್ನು ಹಂಚಿಕೊಳ್ತೇವಲ್ಲ ಅದೇ ರೀತಿ ಹಂಚಿಕೊಳ್ತಾ ಇದ್ದರಂತೆ. ಸುಮಾರು 1,40,00,000 ಜನ ಈ ದೇಶ ವಿಭಜನೆಯಿಂದ ಅವರು ನಿರ್ಗತಿಕರಾಗಿದ್ದಾರೆ, ನಿರಾಶ್ರಿತರಾಗಿದ್ದಾರೆ. 1,40,00,000 ಜನ, ಲಕ್ಷಾಂತರ ಜನರು ಈ ದೇಶ ವಿಭಜನೆಯಿಂದ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರತಿಯೊಬ್ಬ ಹಿಂದೂ ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಕಡೆಯಲ್ಲಿದ್ದಂಥ ಯಾರೆಲ್ಲ ಹಿಂದೂಗಳಿದ್ದಾರೆ, ಭಾರತಕ್ಕೆ ಬರಬೇಕು ಅನ್ನುವಂಥ ಆಶಾಭಾವನೆಯಲ್ಲಿದ್ದಂಥ ಹಿಂದೂಗಳು ಎಲ್ಲರೂ ನೋವನ್ನು ಅನುಭವಿಸಿದ್ದಾರೆ. ಆದರೆ ನಾಳೆಯ ದಿವಸ ನಾವು 79ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮವನ್ನು ಮಾಡುವರಿದ್ದೇವೆ. ಇಡೀ ದೇಶಾದ್ಯಂತ ಅತ್ಯಂತ ಸಂಭ್ರಮ ಸಡಗರದಿಂದ, ಅದು ಶಾಲೆಗಳಿರಬಹುದು, ಸರಕಾರಿ ಶಾಲೆ, ಖಾಸಗಿ ಶಾಲೆಗಳಿರಬಹುದು, ಸಂಘ ಸಂಸ್ಥೆಗಳಿರಬಹುದು, ದೇವಸ್ಥಾನಗಳಿರಬಹುದು, ಅಥವಾ ರಿಕ್ಷಾ ಸ್ಟ್ಯಾಂಡ್ಗಳಿರಬಹುದು, ಎಲ್ಲ ಬೀದಿಗಳಲ್ಲೂ ಎಲ್ಲ ಕಡೆಗಳಲ್ಲೂ ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ, ಸಿಹಿಯನ್ನು ಹಂಚ್ತೀವಿ, ಸಂಭ್ರಮಾಚರಣೆ ಮಾಡ್ತೀವಿ. ಸುಮಾರು ವರ್ಷಗಳ ಹೋರಾಟದ ನಂತರ ಸಿಕ್ಕಿದಂಥ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಮಾಡಲೇಬೇಕು, ಎರಡು ಮಾತಿಲ್ಲ. ಆದರೆ ಅದೇ ಸ್ವಾತಂತ್ರ್ಯ ದಿವಸದ ಒಂದು ದಿವಸ ಹಿಂದೆ ನಡೆದಂತಹ ಘಟನೆ ನೆನಪು ಮಾಡ್ಕೊಳ್ತೇವಾ? ದೇಶ ವಿಭಜನೆಯ ದುರಂತ ಕಥೆಯನ್ನ, ದೇಶ ವಿಭಜನೆಯಲ್ಲಿ ಮಡಿದಂತ ಆ ಹಿಂದೂಗಳಿಗೆ ಕನಿಷ್ಠ ಪಕ್ಷ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತ ನೆನಪನ್ನು ಮಾಡ್ಕೊಳ್ತೇವಾ? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಅನೇಕ ವೀರರಿದ್ದಾರೆ, ಆ ವೀರರ ಸ್ಮರಣೆಯನ್ನ ಮಾಡ್ತೇವಾ? ನಾಳೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಒಂದು ಹೈಸ್ಕೂಲಿಗೆ ಹೋಗಿ ಇಬ್ಬರು ಮಕ್ಕಳನ್ನು ಕರೆದು ಸ್ವಾತಂತ್ರ್ಯಕ್ಕಾಗಿ ಯಾರು ಹೋರಾಡಿದ್ರಪ್ಪ ಅಂತ ಕೇಳಿದ್ರೆ ಗಾಂಧೀಜಿ ಅಂತ ಹೇಳ್ತಾರೆ, ಚಾಚಾ ನೆಹರು ಅಂತ ಹೇಳ್ತಾರೆ, ಪಟೇಲ್ರು ಅಂತ ಹೇಳಬಹುದು, ಇನ್ನೂ ಮುಂದಕ್ಕೆ ಹೋದರೆ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಬಹುದು. ಮತ್ತೆ ಅವರ ಹೆಸರನ್ನ ಹೇಳುವುದಿಲ್ಲ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ. ಇಷ್ಟರವರೆಗೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮೆಕಾಲೆಯ ಶಿಕ್ಷಣ ಪದ್ಧತಿಯಿಂದಾಗಿ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಹೇಳಿದ್ರೆ ಅಹಿಂಸಾ ಮಾರ್ಗದಿಂದ ಬಂತು ಅಂತ ಹೇಳಿದ್ರು. ಯಾರು ಪ್ರಖರವಾದಿಗಳಿದ್ದಾರೆ, ತೀವ್ರಗಾಮಿಗಳಿದ್ದಾರೆ, ಅವರನ್ನು ಹೇಳಲೇ ಇಲ್ಲ, ಹಾಗಾಗಿ ಅವರು ಹೇಳುವುದೇ ಇಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಂಥ ತೀವ್ರಗಾಮಿಗಳ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದರೆ ಬಂಧುಗಳೇ, ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ಘಟನೆಯೊಂದು ನಡಿಬೇಕಾದ್ರೆ, ಆ ಜಲಿಯನ್ ವಾಲಾಬಾಗ್ನ ದುರಂತ ನಡೆಯುತ್ತೆ. ಆ ದುರಂತ ನಡೀಬೇಕಾದ್ರೆ ಅದನ್ನು ಕಣ್ಣಾರೆ ಕಂಡಂತ ಒಬ್ಬ ವ್ಯಕ್ತಿ ಸಣ್ಣದಿರುವಾಗಲೇ ತೀರ್ಮಾನವನ್ನು ಮಾಡ್ತಾನೆ, ಈ ಘಟನೆಗೆ ನಾನು ಖಂಡಿತವಾಗಿ ನಾನು ಇದಕ್ಕೆ ಪ್ರತೀಕಾರವನ್ನು ತೆಗೆದುಕೊಳ್ತೇನೆ, ಈ ಬ್ರಿಟಿಷರನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಮಾಡಿದಂಥ ಆ ವ್ಯಕ್ತಿ ಸುಮಾರು 20 ವರ್ಷಗಳ ನಂತರ ಆ ಒಂದು ಧ್ಯೇಯಕ್ಕಾಗಿ ಕಾದು ಕೂತವನು. ಒಂದು ಧ್ಯೇಯಕ್ಕಾಗಿ ಕಾದು ಕೂತು ಆ ಬ್ರಿಟನ್ನಿನ ಮಣ್ಣಿಗೆ ಹೋದ. ಅಲ್ಲಿಗೆ ಹೋಗಿ ಸುಮಾರು 7 ವರ್ಷಗಳ ಕಾಲ ಅಲ್ಲಿ ಅವಿತು ಕೂತು, ಆ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ನಡೆಯುವಾಗ ಯಾರು ಅಮೃತಸರದ ಗವರ್ನರ್ ಆಗಿದ್ನೋ ಅವನನ್ನು ಹತ್ಯೆಯನ್ನು ಮಾಡ್ತಾನೆ. ಮಿಚೆಲ್ ಓಟ್ ಡ್ವಯರ್ ಅನ್ನ ಇಂಗ್ಲೆಂಡಿನ ನೆಲದಲ್ಲಿ ಹೋಗಿ ಹತ್ಯೆಯನ್ನು ಮಾಡ್ತಾನೆ. ಇದು ಕ್ರಾಂತಿಕಾರಗಳ ಮನಸ್ಸಲ್ಲಿದ್ದಂತ ಅವತ್ತಿನ ಭಾವನೆ. ಈ ದೇಶ ಸ್ವತಂತ್ರಗೊಳ್ಳಬೇಕು ಅಂತ ಹೇಳಿದರೆ ನಾನು ಯಾವ ಪ್ರಾಣ ತ್ಯಾಗಕ್ಕೂ ಸಿದ್ಧ ಅನ್ನುವಂತ ಭಾವನೆ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಪ್ರಥಮವಾಗಿ ಬಾಂಬಿನ ಬಳಕೆಯನ್ನು ಮಾಡಿದಂತ ಖುದಿರಾಮ್ ಬೋಸ್ ಇರಬಹುದು. ನಾನು ಸ್ವತಂತ್ರವಾಗಿದ್ದೇನೆ, ನಾನು ಸಾಯುವವರೆಗೆ ಸ್ವತಂತ್ರವಾಗಿರ್ತೇನೆ, ಯಾವ ಬ್ರಿಟಿಷರ ಕೈಗೂ ನಾನು ಸಿಗುವುದಿಲ್ಲ ಅನ್ನುವಂಥ ಪ್ರತಿಜ್ಞೆಯನ್ನು ಮಾಡಿ ಕೊನೆಗೆ ಹೋರಾಟವನ್ನು ಮಾಡಿ 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 ಇನ್ನೇನೋ ಬ್ರಿಟಿಷರು ನನ್ನನ್ನು ಹಿಡಿದು ಬಿಟ್ಟರು ಅನ್ನುವಂಥ ಸಂದರ್ಭದಲ್ಲಿ ಕೊನೆಗೆ ಉಳಿದಂಥ ಏಕೈಕ ಒಂದು ಗುಂಡನ್ನು ತನ್ನ ತಲೆಗೆ ಇಟ್ಟು ತನ್ನ ಪ್ರಾಣಾರ್ಪಣೆಯನ್ನು ಮಾಡಿದಂಥ ಚಂದ್ರಶೇಖರ್ ಆಜಾದ್ ಇರಬಹುದು. ಈ ಬ್ರಿಟಿಷರನ್ನ ಸೋಲಿಸಬೇಕಾದ್ರೆ ಇವರಿಗೆ ಶಾಂತಿಯ ಮೂಲಕ ಇವರನ್ನ ಬಗ್ಗುಬಡಿಲಿಕ್ಕೆ ಸಾಧ್ಯ ಇಲ್ಲ, ಇವರಿಗೆ ಯುದ್ಧ ಮಾಡಿ ಇವರನ್ನ ಸೋಲಿಸಬೇಕು ಅನ್ನುವಂಥ ಭಾವನೆಯಿಂದ ವಿದೇಶಕ್ಕೆ ಹೋಗಿ ಅಲ್ಲಿ ಭಾರತೀಯರನ್ನ ಸಂಘಟನೆಯನ್ನು ಮಾಡಿ ವಿದೇಶದ ಅನೇಕ ಜನರ ಸಹಕಾರವನ್ನು ಸಂಪಾದಿಸಿ ಆಜಾದ್ ಹಿಂದೂ ಫೌಜ್ ಅನ್ನುವಂಥ ಸಂಘಟನೆಯನ್ನು ಮಾಡಿದಂಥ ಸುಭಾಷ್ ಚಂದ್ರ ಬೋಸರಿರಬಹುದು. 19ನೇ ವಯಸ್ಸಿನಲ್ಲಿ ಈ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ನೇಣುಗಂಬಕ್ಕೆ ಅತ್ಯಂತ ಸಂತೋಷದಿಂದ ಕೊರಲನ್ನು ಒಡ್ಡಿದಂಥ ಭಗತ್ ಸಿಂಗ್ ಇರಬಹುದು, ರಾಜಗುರು ಇರಬಹುದು, ಸುಖದೇವ್ ಇರಬಹುದು, ಅನೇಕ ಹೆಸರುಗಳು ಬರುತ್ತೆ ಬಂಧುಗಳೇ. ಎಲ್ಲರೂ ಕೂಡ ಕ್ರಾಂತಿಕಾರಿ ಮಾರ್ಗವನ್ನು ಅನುಸರಿಸಿದವರು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣದ ಅರ್ಪಣೆಯನ್ನು ಮಾಡಿದವರು. ಅದರಲ್ಲಿ ಮುಖ್ಯವಾಗಿ ನಾವು ಮರೆತಂತ ಒಬ್ಬಳು ವೀರ ವನಿತೆ ಇದ್ದಾಳೆ.
ನೀರ ಆರ್ಯ ಅಂತೇಳಿ ಅವಳ ಹೆಸರು. ಯಾರು ಈ ನೀರ ಆರ್ಯ? ಆಜಾದ್ ಹಿಂದೂ ಫೌಜ್ ಅನ್ನುವಂಥದ್ದು ಸುಭಾಷ್ ಚಂದ್ರ ಬೋಸರ ಸಂಘಟನೆ. ಆ ಸಂಘಟನೆಯ ಒಬ್ಬಳು ಸದಸ್ಯೆ ನೀರ ಆರ್ಯ. ಆ ನೀರ ಆರ್ಯನನ್ನ ಒಬ್ಬರು ವ್ಯಕ್ತಿಗೆ ಮದುವೆ ಮಾಡ್ಲಿಕ್ಕೆ ಕೊಡ್ತಾರೆ, ಶ್ರೀಕಾಂತ್ ಜೈರಂಜನ್ ದಾಸ್ ಅಂತ. ಯಾರು ಈ ಶ್ರೀಕಾಂತ್ ಜೈರಂಜನ್ ದಾಸ್ ಅಂತ ಹೇಳಿದ್ರೆ ಬ್ರಿಟಿಷ್ನ CID ಅಧಿಕಾರಿ, ಭಾರತೀಯ ಆದ್ರೂ ಬ್ರಿಟಿಷರ ಅಧಿಕಾರಿ, ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ. ಅವರಿಗೆ ಮದುವೆ ಮಾಡಿ ಕೊಡ್ತಾರೆ. ಅವರು ಪ್ರತಿನಿತ್ಯ ನೀರ ಆರ್ಯನ ಬಳಿ ಕೇಳ್ತಾರೆ, ಎಲ್ಲಿ ಸುಭಾಷ್ ಚಂದ್ರ ಬೋಸ್ರು ಯಾವಾಗ ಬರ್ತಾರೆ? ನೀನು ನನ್ನ ಹೆಂಡತಿ, ನನಗೆ ಹೇಳಬೇಕು. ನೀನು ಗಂಡನ ಹೇಳಿದ ಮಾತನ್ನು ಪಾಲಿಸುವುದು ಭಾರತೀಯ ಧರ್ಮ. ಬ್ಲ್ಯಾಕ್ ಮೇಲ್ ಮಾಡ್ತಾನೆ, ಪ್ರತಿನಿತ್ಯ ಕೇಳ್ತಾನೆ. ಆದರೆ ನೀರ ಆರ್ಯ ಹೇಳೋದಿಲ್ಲ. ಒಂದು ದಿವಸ ನೀರ ಆರ್ಯ ಆಜಾದ್ ಹಿಂದೂ ಫೌಜಿನ ಸಭೆಗೆ ಹೋಗಬೇಕಾದ್ರೆ ನೀರ ಆರ್ಯನನ್ನ ಹಿಂಬಾಲಿಸಿ ಹೋಗ್ತಾರೆ. ಹೋಗಿ ಇನ್ನೇನು ಸುಭಾಷ್ ಚಂದ್ರ ಬೋಸರನ್ನ ಹಿಡಿಬೇಕು ಅನ್ನುವಷ್ಟರಲ್ಲಿ ನೀರ ಆರ್ಯ ತನ್ನ ಗಂಡ ಶ್ರೀಕಾಂತ್ ಅಂತ ನೋಡದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯದ ಕಿಚ್ಚು ಉಳಿಬೇಕು, ಸುಭಾಷ್ ಚಂದ್ರ ಬೋಸರು ಉಳಿಬೇಕು ಅನ್ನುವಂತ ಒಂದೇ ಕಾರಣಕ್ಕಾಗಿ ತನ್ನ ಗಂಡ ಅಂತಲೂ ನೋಡದೆ ಆ ನೀರ ಆರ್ಯ ಶ್ರೀಕಾಂತನ ಮೇಲೆ ಗುಂಡು ಹಾರಿಸಿ ಅವನನ್ನು ಕೊಂದು ಬಿಡ್ತಾಳೆ. ಇದು ಭಾರತೀಯ ನಾರಿ, ಇದು ಭಾರತೀಯ ನಾರಿ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಪ್ರತಿಯೊಬ್ಬರಲ್ಲಿ ಕೂಡ ಈ ರೀತಿಯ ಭಾವನೆ ಇದೆ. ಈ ಭಾವನೆಯಿಂದಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಶ್ರೀಕಾಂತನ ಕೊಂದು ಬಿಡ್ತಾಳೆ. ಕೊಂದು ಬಿಟ್ಟ ನಂತರದಲ್ಲಿ ಅವಳ ಬಂಧನ ಆಗುತ್ತೆ. ಬಂಧನ ಆಗಿ ಸುಭಾಷ್ ಚಂದ್ರ ಬೋಸರು ಎಲ್ಲಿದ್ದಾರೆ 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 ಅಂತೇಳಿ ಪ್ರತಿನಿತ್ಯ ಜೈಲಿನ ಒಳಗಡೆ ಅವಳಿಗೆ ಕಿರುಕುಳವನ್ನು ಕೊಡ್ತಾರೆ, ಶೋಷಣೆಯನ್ನ ಮಾಡ್ತಾರೆ, ದೌರ್ಜನ್ಯವನ್ನ ಮಾಡ್ತಾರೆ, ಹಿಂಸೆಯನ್ನ ಮಾಡ್ತಾರೆ. ಆದರೆ ನೀರ ಆರ್ಯ ಬಾಯಿ ಬಿಡೋದಿಲ್ಲ. ಕೊನೆಗೆ ಇವರು ಸುಭಾಷ್ ಚಂದ್ರ ಬೋಸರು ಎಲ್ಲಿ 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 ಅಂತ ಕೇಳುವಾಗ ಅತ್ಯಂತ ದೇಶ ಪ್ರೇಮದಿಂದ ಹೇಳ್ತಾಳೆ, ಸುಭಾಷ್ ಚಂದ್ರ ಬೋಸ್ ನನ್ನ ಎದೆಯಲ್ಲಿದ್ದಾನೆ ಅಂತ. ನನ್ನ ಎದೆಯಲ್ಲಿದ್ದಾರೆ ಅವರು ಅಂತೇಳಿ ಹೇಳುವಾಗ, ಹೌದಾ ನಿನ್ನ ಎದೆಯಲ್ಲಿದ್ದಾರಾ? ಹಾಗಾದ್ರೆ ನಿನ್ನ ಎದೆಯನ್ನೇ ಸೀಲಿ ಬಿಡುವ ಅಂತ ಹೇಳಿ ಆ ನೀರ ಆರ್ಯನ 2 ಸ್ತನಗಳನ್ನು ಕತ್ತರಿಸ್ತಾರೆ. 2 ಸ್ತನಗಳನ್ನು ಕತ್ತರಿಸ್ತಾರೆ. 1998ರಲ್ಲಿ ಆ ನೀರ ಆರ್ಯ ಸುಮಾರು 96 ವರ್ಷ ನೀರ ಆರ್ಯ ಅವರಿಗೆ, ಅವರು ತಮ್ಮ ಪ್ರಾಣವನ್ನು ಅರ್ಪಣೆಯನ್ನ ಮಾಡ್ತಾರೆ. 98ರವರೆಗೆ ಬದುಕಿದ್ರು, 2 ಸ್ತನಗಳಿಲ್ಲದೆ ಬದುಕಿದ್ರು. ಇದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಕಥೆ. ಇದು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದವರ ವ್ಯಥೆ. ನಾವು ಉಳ್ಳಾಳದಂತ ಪ್ರದೇಶದಲ್ಲಿ ಕೂತ್ಕೊಂಡಿದ್ದೇವೆ. ಉಳ್ಳಾಳದ ರಾಣಿ ಅಬ್ಬಕ್ಕ ಹುಟ್ಟಿ ಇಂದಿಗೆ 500 ವರ್ಷಗಳಾಯ್ತು. ನಿನ್ನೆಯ ದಿವಸ ಉಳ್ಳಾಳದಲ್ಲಿ ಬಹಳ ದೊಡ್ಡ ತಿರಂಗ ಯಾತ್ರೆಯನ್ನ ಮಾಡಿ ಉಳ್ಳಾಲದ ರಾಣಿ ಅಬ್ಬಕ್ಕನ ಪ್ರತಿಮೆಗೆ ಮಾಲಾರ್ಪಣೆ ನಡೆಯಿತು. ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವಾದದ್ದು 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಆದರೆ 1555ರಲ್ಲಿ ಸುಮಾರು 6-7 ಬಾರಿ ಪೋರ್ಚುಗೀಸರು ಉಳ್ಳಾಳದ ಪ್ರದೇಶ, ಮಂಗಳೂರಿನ ಪ್ರದೇಶಕ್ಕೆ ದಂಡೆತ್ತಿ ಬಂದಾಗ ಸುಮಾರು 7 ಬಾರಿ ಪೋರ್ಚುಗೀಸರನ್ನು ಸೋಲಿಸಿದಂತ ದಿಟ್ಟ ಮಹಿಳೆ ಅದು ಉಳ್ಳಾಳದ ರಾಣಿ ಅಬ್ಬಕ್ಕ. ಸುಮಾರು 4 ದಶಕಗಳ ಕಾಲ ಪೋರ್ಚುಗೀಸರು ಈ ಮಣ್ಣಿಗೆ ಬರದಾಗಿ ಅವರು ತಡೆದಿದ್ರು. ಕಾರ್ನಾಡು ಸದಾಶಿವ ರಾಯರಿರ್ಬೋದು, ತನ್ನ ಮಗ ಸತ್ತ ಅನ್ನುವಂಥ ಸುದ್ದಿ ಬಂದಂಥ ಪತ್ರವನ್ನು ತನ್ನ ಕಿಸೆಯಲ್ಲಿಟ್ಟು ಅದನ್ನು ಪ್ರಚಾರ ಮಾಡದೆ, ಅದರ ಬಗ್ಗೆ ತಲೆಗೆಲಿಸಿಕೊಳ್ಳದೆ ಗಾಂಧೀಜಿಯವರ ಕಾರ್ಯಕ್ರಮ ಮಂಗಳೂರಲ್ಲಿ ನಡೆಯುವುದಿತ್ತು. ಅದರ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿ ಆ ಕಾರ್ಯಕ್ರಮ ಆದ ನಂತರ ಹೋಗಿ ತನ್ನ ಮಗನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾರಲ್ಲ, ಅದು ಕಾರ್ನಾಡು ಸದಾಶಿವರಾಯರು, ಮಂಗಳೂರಿನವರು. ಕೆದಂಬಾಡಿ ರಾಮಯ್ಯ ಗೌಡರು ಸುಳ್ಯದಲ್ಲಿ ಅಮರ ಸುಳ್ಯ ಹೋರಾಟವನ್ನು ಪ್ರಾರಂಭವನ್ನು ಮಾಡಿದ್ರು. ಬ್ರಿಟಿಷರ ವಿರುದ್ಧ ಗುಡುಗಿದ್ರು. ಯಾವಾಗ? 1837ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭವೇ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಗುಡುಗಿದ್ರು ಮಂಗಳೂರಿನವರು. ಮಂಗಳೂರಿನ ಈಗ ನಾವು ಬಿಕರನಕಟ್ಟೆ ಅಂತೇಳಿ ಹೇಳ್ತೇವೆ, ನಿಜವಾಗಿ ಅದಕ್ಕೆ ಹೆಸರು ಭೀಕರಕಟ್ಟೆ ಅಂತೇಳಿ. ಯಾಕೆ ಭೀಕರಕಟ್ಟೆ ಬತ್ತು ಅಂತ ಹೇಳಿದ್ರೆ, ಸುಮಾರು 12 ಜನ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅಲ್ಲಿ ನೇಣಿಗೆ ಹಾಕಲಾಯಿತು. ಅವರ ಮನೆಯವರಿಗೆ ಶವವನ್ನು ಕೊಡ್ಲಿಲ್ಲ. ಆ ಶವವನ್ನು ಕೊಂಡೋಗಿ ಬಾವುಟಗುಡ್ಡೆಯಲ್ಲಿ ಹಾಕಿದ್ರು. ಹದ್ದುಗಳು ತಿನ್ನಿ, ರಣಹದ್ದುಗಳು ಅದನ್ನು ತಿನ್ನಿ ಅಂತೇಳಿ ಬಾವುಟಗುಡ್ಡೆಯಲ್ಲಿ ಹಾಕಿದ್ರು. ಅದಕ್ಕಾಗಿ ಬಾವುಟಗುಡ್ಡೆಯಲ್ಲಿ ಇವತ್ತು ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆ ಇದೆ. ಬಂಧುಗಳಿಗೆ, ಕೆದಂಬಾಡಿ ರಾಮಯ್ಯ ಗೌಡರ ಪ್ರತಿಮೆ ಇದೆ. ಈ ರೀತಿ ಈ ದೇಶದ ಹೋರಾಟಕ್ಕಾಗಿ ಬೆನ್ನೆಲುಬಾಗಿರ್ತಕ್ಕಂಥ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ವಿವರಣೆಗಳನ್ನು ನಾವು ನಾಳೆ ಕೊಡ್ತೇವಾ? ಖಂಡಿತವಾಗ್ಲೂ ಇಲ್ಲ. ನಿತ್ಯ ನಿರಂತರವಾಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರ ಸ್ಮರಣೆಯನ್ನ ಮಾಡ್ತೇವಾ? ಅದನ್ನ ಮಾಡಿ ಈ ದೇಶ ವಿಭಜನೆಯ ದುರಂತ ಕಥೆಯನ್ನು ಜನರಿಗೆ ತಿಳಿಸಿ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅನ್ನುವಂಥ ಭಾವನೆ. ಇನ್ನು ಸ್ವಾತಂತ್ರ್ಯ ಆದ ನಂತರ ಅನೇಕ ವರ್ಷಗಳಿಂದ ನಿರಂತರವಾಗಿ ಹೋರಾಟ, ಸಂಘರ್ಷ,
ಜನಜಾಗೃತಿ, ಹಿಂದೂ ಸಮಾಜದ ಜಾಗೃತಿಯ ಪರಿಣಾಮವಾಗಿ ಇವತ್ತು ದೇಶದ ಪರಿಸ್ಥಿತಿ ಯಾವ ರೀತಿ ಅಂತ ಹೇಳಿದರೆ ಅತ್ಯಂತ ಸುಭಿಕ್ಷವಾಗಿದೆ. ಈ ದೇಶದ ಬಗ್ಗೆ ಆಕ್ರಮಣ ಮಾಡಬೇಕಾದರೆ 100 ಬಾರಿ ಯೋಚಿಸ್ತಾರೆ. ಅತ್ಯಂತ ಸುಭಿಕ್ಷವಾದ ಹಿಂದೂ ಸುವರ್ಣ ಯುಗ ಈ ಸಂದರ್ಭದಲ್ಲಿ ನಡೀತಾ ಇದೆ. ಹಿರಿಯರೊಂದು ಮಾತನ್ನು ಹೇಳ್ತಾರೆ, 1977ರಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ತುರ್ತು ಪರಿಸ್ಥಿತಿಯ ನಂತರ. ಅದರ ನಂತರ ನಿರ್ಮಾಣ ಆದದ್ದು ಈಗ 2018ರ ನಂತರ. ಈಗಲೂ ಆ ಯುಗ ನಡೀತಾ ಇದೆ. ಯಾಕೆ ನಾನು ಹೇಳಿದೆ ಅಂತ ಹೇಳಿದರೆ, ಇವತ್ತು ನಾವು ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಳೆದು ಹೋದಂಥ ಭೂಭಾಗಗಳನ್ನು ಮತ್ತೆ ಒಂದುಪಡಿಸಬೇಕನ್ನುವಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಇದೊಂದು ವಿನೂತನವಾದಂತಹ ಸಂಕಲ್ಪ. ಇದು ಸಾಧ್ಯ ಆಗುತ್ತೋ ಅಸಾಧ್ಯವೋ ಅದು ಭವಿಷ್ಯ ನಿರ್ಧಾರವನ್ನು ಮಾಡುತ್ತೆ. ಆದರೆ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ. ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಗಾಡುವವರಿದ್ರು. ಇವತ್ತು ಕಾಶ್ಮೀರ ಅನ್ನುವಂಥ ಪ್ರದೇಶದಲ್ಲಿ ಇದ್ದಂತಹ 370 ವಿಧಿಯನ್ನು ಇವತ್ತು ರದ್ದುಪಡಿಸಿದ್ದಾರೆ. ಇದು ಸುವರ್ಣ ಯುಗದ ಕಾರಣದಿಂದಾಗಿ ನಡೆದಂತಹ ಘಟನೆ. 370ನೇ ವಿಧಿಯನ್ನು ರದ್ದುಪಡಿಸಿದ ಪರಿಣಾಮದಿಂದಾಗಿ ನಿತ್ಯ ನಿರಂತರವಾಗಿ ಅಲ್ಲಿ ದೌರ್ಜನ್ಯಕ್ಕೊಳಗಾಗಿರತಕ್ಕಂಥ ಹಿಂದೂಗಳಿಗೆ ರಕ್ಷಣೆ ಸಿಕ್ಕಿದೆ. ಆ ಭಾಗದಲ್ಲಿ ಹೋಗಿ ಬೇರೆ ಪ್ರದೇಶದವರು ಆ ಭಾಗದಲ್ಲಿ ಭೂಮಿಯನ್ನು ಖರೀದಿಸಿ ಅಲ್ಲಿಯೇ ವಾಸ ಮಾಡುವಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ. ಈ ದೇಶ ಸ್ವಾತಂತ್ರ್ಯಗೊಂಡ ನಂತರ 129 ಬಾರಿ ಈ ದೇಶದ ಮೇಲೆ ಭಯೋತ್ಪಾದಕ ದಾಳಿಗಳು ನಡೆದಿದೆ. 129 ಬಾರಿ ನಡೆದಿದೆ. ಆದರೆ ಎಷ್ಟು ದಾಳಿಗೆ ನಾವು ಉತ್ತರವನ್ನು ಕೊಟ್ವಿ? ಅನೇಕ ಬಾರಿ ದೆಹಲಿಯ ರೈಲು ನಿಲ್ದಾಣಗಳು ಸ್ಫೋಟಿಸ್ತಾ ಇದ್ವು, ಮುಂಬೈಯ ರೈಲು ನಿಲ್ದಾಣಗಳು ಸ್ಫೋಟಿಸ್ತಾ ಇದ್ವು, ಮುಂಬೈಯ ಹೋಟೆಲಲ್ಲಿ ಸುಮಾರು 186 ಜನರನ್ನು ಕೊಲ್ಲಲಾಯಿತು. ಈ ದೇಶ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಈಗ ಈ ದೇಶದಲ್ಲಿ ಜನಜಾಗೃತಿಯಾದ ಕಾರಣದಿಂದಾಗಿ, ರಾಷ್ಟ್ರ ಒಬ್ಬ ಸಮರ್ಥ ನಾಯಕನ ಕೈಯಲ್ಲಿರುವ ಕಾರಣದಿಂದಾಗಿ 2016ರಲ್ಲಿ ನಡೆದಂತಹ ಉರಿಯ ದಾಳಿಗೆ ಉತ್ತರವನ್ನು ಕೊಟ್ವಿ ಸರ್ಜಿಕಲ್ ಸ್ಟ್ರೈಕ್ನ ಮುಖಾಂತರ. ಅದರ ನಂತರ ನಡೆದಂತಹ ಪುಲ್ವಾಮಾ ದಾಳಿಗೆ ಏರ್ ಸ್ಟ್ರೈಕ್ನ ಮುಖಾಂತರ ಕೊಟ್ವಿ. ಮೊನ್ನೆ ದಾಳಿಯನ್ನು ಮಾಡಿದ್ರು, ಪಹಲ್ಗಾಮ್ನ ಮೇಲೆ ಅತ್ಯಂತ ಭೀಕರವಾದ ದಾಳಿಯನ್ನು ಮಾಡಿದ್ರು. ಯಾರು ಹಿಂದೂಗಳಿದ್ದಾರೆ, ನೀನು ಹಿಂದುವಾ ಅಂತ ಹೇಳಿ ಕೇಳಿ ಕೊಂದ್ರು. ಅವರಿಗೂ ಕೂಡ ಆಪರೇಷನ್ ಸಿಂಧೂರನ ಮೂಲಕ ಅತ್ಯಂತ ದೊಡ್ಡದಾದ ಉತ್ತರವನ್ನು ದೇಶದ ಮೂಲಕ ಕೊಡಲಾಯಿತು. ಇದು ಯಾಕೆ ನಡೀತಿದೆ ಅಂತ ಹೇಳಿದ್ರೆ, ಹಿಂದೂ ಸುವರ್ಣ ಯುಗ ಈ ಸಂದರ್ಭದಲ್ಲಿ ನಡೀತಾ ಇದೆ. ಇಡೀ ದೇಶದಲ್ಲಿ ಒಂದು ಬದಲಾವಣೆಯ ಪರ್ವ ಇವತ್ತು ಬೀಳ್ತಾ ಇದೆ. ಹಿಂದೆ ಭಾರತ ಅಂತ ಹೇಳಿದ್ರೆ ತಾಸ್ತಾರ, ಹಾವಾಡಿಗರ ದೇಶ ಅಂತ ಹೇಳ್ತಿದ್ರು, ಕೇವಲ ಆಧ್ಯಾತ್ಮಿಕೆಯಲ್ಲಿ ಮಾತ್ರ ಇರೋರು ಅಂತ ಹೇಳ್ತಿದ್ರು. ಆದರೆ ಇವತ್ತು ಭಾರತದ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ ವಿಶ್ವದ ಮಾನ್ಯತೆ ಸಿಗ್ತಾ ಇದೆ. ಪ್ರತಿಯೊಂದು ದೇಶಕ್ಕೂ ಕರೀತಾ ಇದ್ದಾರೆ, ಬನ್ನಿ ನಮ್ಮ ಕಡೆ ಬನ್ನಿ. ಭಾರತದ ಮಿತ್ರತ್ವವನ್ನು ಬಯಸುವವರೇ ಇವತ್ತು ಜಾಸ್ತಿ ಆಗಿದ್ದಾರೆ. ಶತ್ರುತ್ವ ಯಾರಿಗೂ ಬೇಡ. ಯಾಕಂದ್ರೆ ಬಲಿಷ್ಠರೊಂದಿಗೆ ನಾವು ಶತ್ರುತ್ವವನ್ನು ಮಾಡುವುದಿಲ್ಲ. ಇವತ್ತು ಭಾರತ ಬಲಿಷ್ಠ ರಾಷ್ಟ್ರವಾಗಿದೆ. ಈ ರಾಷ್ಟ್ರ ಆಧ್ಯಾತ್ಮಿಕತೆಯ ಸೋಗಿನಲ್ಲಿ ಬಂದಂತಹ ರಾಷ್ಟ್ರ. ಹಾಗಾಗಿ ನಾವು ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿದ್ವಿ. ಆ ಯೋಗವನ್ನು ಜೂನ್ 21ರಂದು ಇಡೀ ವಿಶ್ವದ ಯೋಗ ದಿನವಾಗಿ ಇಡೀ ವಿಶ್ವಕ್ಕೆ ಕೊಟ್ಟದ್ದು ಭಾರತ. ಮೊನ್ನೆ ಕೊರೋನಾ ಬರಬೇಕಾದ್ರೆ ಕೊರೋನಾದ ಲಸಿಕೆಯನ್ನು ತಯಾರಿಸುವುದಕ್ಕೆ ಭಾರಿ ಪೈಪೋಟಿ ನಡೆಯಿತು. ಆ ರಾಷ್ಟ್ರದವರು ಈ ರಾಷ್ಟ್ರದವರು ಅಂತೇಳಿ ಪೈಪೋಟಿ ನಡೆದು ಒಂದಷ್ಟು 2-3 ರಾಷ್ಟ್ರಗಳು ಕೊರೋನಾದ ಲಸಿಕೆಯನ್ನು ತಯಾರಿಸಿದ್ವು. ಭಾರತ ಸುಮಾರು 15-16ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳಿಗೆ ಈ ಕೊರೋನಾದ ಲಸಿಕೆಯನ್ನು ಉಚಿತವಾಗಿ ನೀಡಿದೆ. ಇದು ಆಧುನಿಕ ಭಾರತ, ಇದು ವಿಶ್ವಗುರು ಭಾರತ. ಈ ಭಾರತ, ಈಗಿರ್ತಕ್ಕಂಥ ಭಾರತದನ್ನ ಇದರ ಮೇಲೆ ದಾಳಿ ಮಾಡಬೇಕಾದ್ರೆ ಇವತ್ತು ವಿರೋಧಿಗಳು 100 ಬಾರಿ ಯೋಚನೆಯನ್ನು ಮಾಡ್ತಾರೆ. ಭಾರತ ಯಾವ ರೀತಿ ಇವತ್ತು ಸದೃಢವಾಗಿದೆ ಅಂತ ಹೇಳಿದ್ರೆ, ಈ ಭಾರತ ಕೇವಲ ಸ್ವಾತಂತ್ರ್ಯ ನಂತರದಲ್ಲಿ ಯಾವುದೋ ಒಂದು ಘಟನೆಗೆ ಸೀಮಿತವಾಗಿಲ್ಲ. ನಿತ್ಯ ನಿರಂತರವಾಗಿ ಸಾಧನೆಯನ್ನ ಮಾಡ್ತಾ ಇದೆ. ಆ ಸಾಧನೆ ಮಾಡಿದ ಪರಿಣಾಮದಿಂದಾಗಿ ವಿಶ್ವದ ಅತಿ ದೊಡ್ಡ ಹಾಲು ಉತ್ಪಾದಕ ದೇಶ ಅದು ನನ್ನ ಭಾರತ. ವಿಶ್ವದ 2ನೇ ಕೃಷಿ ಉತ್ಪಾದಕ ದೇಶ ಅದು ನನ್ನ ಭಾರತ. ವಿಶ್ವದ 2ನೇ ಅತಿ ದೊಡ್ಡ ಹತ್ತಿ ಉತ್ಪಾದಕ ದೇಶ ಅದು ನನ್ನ ಭಾರತ. ವಿಶ್ವದ 2ನೇ ಅತಿ ದೊಡ್ಡ ಸಿಮೆಂಟ್ ಉತ್ಪಾದಕ ದೇಶ ಯಾವುದು? ಅದು ನನ್ನ ಭಾರತ. ವಿಶ್ವದ 4ನೇ ದೊಡ್ಡ ಸೈನ್ಯ ಯಾವುದರಲ್ಲಿದೆ? ಅದು ನನ್ನ ಭಾರತದಲ್ಲಿದೆ. ವಿಶ್ವದ 4ನೇ ಅತಿ ದೊಡ್ಡ ರೈಲು ಮಾರ್ಗ ಎಲ್ಲಿದೆ? ಅದು ನನ್ನ ಭಾರತದಲ್ಲಿದೆ. ವಿಶ್ವದ ಅತಿ ದೊಡ್ಡ ಎಲೆಕ್ಟ್ರಿಕಲ್ ರೈಲು ಮಾರ್ಗ ಎಲ್ಲಿದೆ? ಅದು ನನ್ನ ಭಾರತದಲ್ಲಿದೆ. ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಯಾವುದು? ಅದು ನನ್ನ ಭಾರತ. ಭಾರತವನ್ನು ಆಳಿದಂತ ಇಂಗ್ಲೆಂಡಿನ
ಹಿಂದಿಕ್ಕಿ ಬ್ರಿಟನ್, ಯುನೈಟೆಡ್ ಕಿಂಗ್ಡಮ್ ಅನ್ನ ಹಿಂದಿಕ್ಕಿ ಭಾರತ ಇವತ್ತು 5ನೇ ಆರ್ಥಿಕತೆಯಾಗಿದೆ. ಸುಮಾರು 95% ಹೆಚ್ಚಿನ ವಜ್ರ ವೈಡೂರ್ಯಗಳು ತಯಾರಾಗುವುದು, ಸಂಸ್ಕರಿಸುವುದು ಎಲ್ಲಿ? ಅದು ನನ್ನ ಭಾರತದಲ್ಲಿ. ವಿಶ್ವದ ಅತಿ ದೊಡ್ಡ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ನಾಸಾದಲ್ಲಿರ್ತಕ್ಕಂಥ ವಿಜ್ಞಾನಿಗಳು 10ರಲ್ಲಿ 4 ವಿಜ್ಞಾನಿಗಳು ಅದು ಭಾರತದವರು. ಇವತ್ತು ಗೂಗಲ್ ಇರಬಹುದು, ವಿಪ್ರೋ ಇರಬಹುದು, ಪೆಪ್ಸಿಕೋ ಇರಬಹುದು, ವಿಶ್ವದ ಅತ್ಯಂತ ದೊಡ್ಡ ಯಾವ ಕಂಪನಿಗಳಿದೆ ಎಲ್ಲರಲ್ಲಿಯೂ ಸಿಇಒಗಳಾಗಿ ಭಾರತದವರಿದ್ದಾರೆ. ಈಗ ಪ್ರಸ್ತುತ ಮಾಹಿತಿಯ ಪ್ರಕಾರ ಸುಮಾರು 32 ಕಂಪನಿಗಳಲ್ಲಿ ಅದರ ಸಿಇಒಗಳಾಗಿ ಭಾರತದವರಿದ್ದಾರೆ. ಹೀಗಾಗಿ ಸ್ವಾತಂತ್ರ್ಯ ನಂತರದಲ್ಲಿ ನಿತ್ಯ ನಿರಂತರವಾಗಿ ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಭಾರತ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ ಹಿಂದೂ ಜನಮಾನಸ, ಹಿಂದೂ ಸಮಾಜ ಅತ್ಯಂತ ಜಾಗೃತವಾಗ್ತಾ ಇದೆ. ಪ್ರತಿಯೊಂದು ಕಡೆಗಳಲ್ಲಿಯೂ ಕೂಡ ಸಂಘದ ಸ್ವಯಂ ಸೇವಕ ಅಥವಾ ಹಿಂದೂ ಕಾರ್ಯಕರ್ತ ಅಂತ ಆದರೆ ಅವನಿಗೆ ಧೈರ್ಯವನ್ನು ತುಂಬುವವರು, ಅವನ ಜೊತೆ ನಿಲ್ಲುವವರು ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಇಂಥ ಒಂದು ಸುಭಿಕ್ಷವಾಗಿರ್ತಕ್ಕಂಥ ಈ ಕಾಲದಲ್ಲಿ ಈಗ ಮತ್ತೊಂದು ನಾಟಕ ಪ್ರಾರಂಭ ಆಗಿದೆ ಬಂಧುಗಳೇ. ಸಣ್ಣದೊಂದು ನಿದರ್ಶನದ ಮುಖಾಂತರ ನಾನು ಇದನ್ನು ಹೇಳ್ತೇನೆ. ಒಬ್ಬ ವ್ಯಕ್ತಿ ಒಂದು ನಾಯಿ ಮರಿಯನ್ನು ತನ್ನ ಹೆಗಲಿಗೆ ಹಾಕ್ಕೊಂಡು ತನ್ನ ಇನ್ನೊಂದು ಮನೆಗೆ ಹೋಗಬೇಕು ಅಂತೇಳಿ ಹೊರಡಬೇಕಾದ್ರೆ ಒಂದು 100 ಮೀಟರ್ ದಾಟಬೇಕಾದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಸಿಗ್ತಾನೆ. ಅವನು ಹೇಳ್ತಾನೆ, ಯಾಕೆ ಮಾರೆ ನೀನು ಕತ್ತೆ ಮರಿಯನ್ನು ಹಾಕೊಂಡು ಹೋಗ್ತಿದ್ಯಾ? ಇವನು ಹೇಳ್ತಾನೆ, ಹೋಗ ಮಾರೆ, ನಾನೇ ಹೆಗಲ ಮೇಲೆ ಹಾಕಿದ್ದೇನೆ, ಅದು ನಾಯಿ ಮರಿ, ಕತ್ತೆ ಮರಿ ಅಲ್ಲ ಅಂತ. ಇನ್ನೂ ಸ್ವಲ್ಪ ಇನ್ನೊಂದು 100 ಮೀಟರ್ 150 ಮೀಟರ್ ಹೋಗ್ತಾನೆ, ಮತ್ತೊಬ್ಬ ಸಿಗ್ತಾನೆ. ಮತ್ತೊಬ್ಬ ಸಿಗಬೇಕಾದ್ರೆ ಕತ್ತೆ ಮರಿಯನ್ನು ಹಾಕೊಂಡು ಹೋಗ್ತಿದ್ಯಲ್ಲ ಅಂತೇಳಿ ಇವನು ಆಗಲೂ ಹೇಳ್ತಾನೆ, ಇಲ್ಲ ಅದು ನಾಯಿ ಮರಿ ಅಂತ ಹೇಳ್ತಾನೆ. ಮತ್ತೆ ಮುಂದೆ ಹೋಗ್ತಾನೆ, ಇನ್ನೊಂದು 100-200 ಮೀಟರ್ ಹೋದ ನಂತರ ಮತ್ತೆ ಇನ್ನೊಬ್ಬ ಸಿಗ್ತಾನೆ. ಆಗ ಸಿಗಬೇಕಾದ್ರೆ ಅವನು ಹೇಳ್ತಾನೆ, ಕತ್ತೆ ಮರಿಯನ್ನು ಹಾಕೊಂಡು ಹೋಗ್ತಿದ್ದೆ ಅಂತೇಳಿ ನಗಾಡ್ತಾನೆ ಇವನನ್ನು ನೋಡಿ. ಇವನಿಗೆ ಸ್ವಲ್ಪ ಅನುಮಾನ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 3 ಮಂದಿ ಹೇಳ್ತಿದ್ದಾರೆ ಮಾರೆ, ಹೌದಾ ಅಂತ, ಕತ್ತೆ ಮರಿ ಆಗಿರ್ಬೋದಾ ಅಂತ ಆಗುತ್ತೆ. ಆದ್ರೂ ಒಂದು ಮನಸ್ಸಲ್ಲಿ ದೃಢ ಸಂಕಲ್ಪ, ಇಲ್ಲ ನಾನೇ ಹಾಕಿದ್ದಲ್ವಾ, ನಾನೇ ಇಟ್ಟದ್ದು ನಾಯಿ ಮರಿಯನ್ನು ಹೆಗಲ ಮೇಲೆ, ಇಲ್ಲ ನಾಯಿ ಮರಿ ಅನ್ನುವಂತ ದೃಢ ಸಂಕಲ್ಪದೊಂದಿಗೆ ಇನ್ನು ಮುಂದುವರಿತಾನೆ. ಮತ್ತೆ 200 ಮೀಟರ್ ಆಗಬೇಕಾದ್ರೆ ಮತ್ತೊಬ್ಬ ಸಿಗ್ತಾನೆ. ಅವನು ಹೇಳ್ತಾನೆ, ಕತ್ತೆ ಮರಿಯನ್ನು ಹಾಕಿದ್ದೆ ನೀನು ಅಂತ ಹೇಳಿ. ಅನುಮಾನ ಸ್ಟಾರ್ಟ್ ಆಗುತ್ತೆ ಇವನಿಗೆ. ಎಲ್ಲರೂ ಹೇಳ್ತಿದ್ದಾರೆ, ಒಮ್ಮೆ ಇಳಿಸಿಯೇ ಬಿಡುವ ಅಂತೇಳಿ ಹೆಗಲಿದ್ದಾಗ ನಾಯಿ ಮರಿಯನ್ನು ಇಳಿಸ್ಬಿಡ್ತಾನೆ. ಇದು ನಾಯಿ ಮರಿ, ಕತ್ತೆ ಮರಿ ಅಲ್ಲ. ಅಂದ್ರೆ ನಾನು ಈ ಘಟನೆಯನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾಯಿ ಮರಿಯನ್ನು ಹೆಗಲ ಮೇಲೆ ಹಾಕಿದವ ಯಾರು? ಅದೇ ಯುವಕ. ಆ ಯುವಕನಿಗೆ ಅದು ನಾಯಿ ಮರಿ ಅಲ್ಲ, ಕತ್ತೆ ಮರಿ ಅಂತ ಪ್ರಶ್ನೆ ಬಂದದ್ದು ಯಾಕೆ? ಸಂಶಯ ಬಂದದ್ದು ಯಾಕೆ? ಅನುಮಾನ ಬಂದದ್ದು ಯಾಕೆ? ಬೇರೆ ಬೇರೆ ವ್ಯಕ್ತಿಗಳು ಅವನಿಗೆ ಇದು ನಾಯಿ ಮರಿ ಅಲ್ಲ, ಇದು ಕತ್ತೆ ಮರಿ ಅಂತ ಹೇಳಿದ ಕಾರಣದಿಂದಾಗಿ ಅವನಿಗೆ ಅನುಮಾನ ಬಂದು ಅತ್ಯಂತ ಸದೃಢವಾಗಿರ್ತಕ್ಕಂಥ ಒಬ್ಬ ಯುವಕ ನಾನು ಹಾಕಿದ್ದು ನಾಯಿ ಮರಿ ಅಲ್ಲ, ಕತ್ತೆ ಮರಿಯ ಹೌದಾ ಅಲ್ವಾ ನೋಡುವ ಅಂತ ಹೇಳಿ ಇಳಿಸಿ ನೋಡ್ತಾನೆ. ಯಾಕೆ ಈ ಘಟನೆಯನ್ನು ಹೇಳಿದೆ ಅಂತ ಹೇಳಿದ್ರೆ, ಇವತ್ತು ಸಮಾಜದಲ್ಲಿ ಈ ರೀತಿಯ ಗೊಂದಲಗಳನ್ನು ಸೃಷ್ಟಿಸಲಾಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನು ಸಾಯಿಸಬೇಕು, ಒಬ್ಬ ವ್ಯಕ್ತಿಯನ್ನು ಕೊಲ್ಲಬೇಕಾದ್ರೆ ಅವನಿಗೆ ಒಂದು ತೊಟ್ಟು ವಿಷ ಕೊಟ್ಟರೆ ಸಾಕು, ಅವನು ಸಾಯ್ತಾನೆ. ಅವನು ಬೇರೆ ಏನು ಮಾಡಬೇಕಂತಿಲ್ಲ. ಒಬ್ಬ ವ್ಯಕ್ತಿಯನ್ನು ಸಾಯಿಸಬೇಕಾದ್ರೆ ಒಂದು ಕೈಯಲ್ಲಿ ಒಂದು ಆಯುಧ ಇದ್ರೆ ಸಾಕು, ಅವನಿಗೆ 4 ಬಡಿದ್ರೆ ಅವನು ಸತ್ತು ಹೋಗ್ತಾನೆ. ಬೇರೆ ಏನು ಮಾಡಬೇಕನ್ನುವಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ಸಮಾಜವನ್ನ, ಒಂದು ರಾಷ್ಟ್ರವನ್ನ, ಅದರ ನಾಯಕತ್ವವನ್ನು ವಹಿಸಿದವರ ಸಮೇತ, ಅದರ ಮಾಲಕತ್ವವನ್ನು ವಹಿಸಿದವರ ಸಮೇತ ಬುಡಮೇಲಾಗಿ ನಿರ್ನಾಮ ಮಾಡಿ ಅದನ್ನು ಮುಗಿಸಿಬಿಡಬೇಕಂತ ಹೇಳಿದ್ರೆ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸಬೇಕು, ಸಾಮಾಜಿಕ ವಿಪ್ಲವವನ್ನು ಕ್ರಿಯೇಟ್ ಮಾಡಬೇಕು, ಇಂಟೆಲೆಕ್ಚುವಲ್ ಕನ್ಫ್ಯೂಷನ್ ಅನ್ನು ಕ್ರಿಯೇಟ್ ಮಾಡಬೇಕು, ವೈಚಾರಿಕ ಗೊಂದಲವನ್ನು ಸೃಷ್ಟಿಸಬೇಕು. ಇದು ಈ ಸಮಾಜದಲ್ಲಿ ಇವತ್ತು ನಡೀತಾ ಇದೆ. ಹಿಂದೂ ಸಮಾಜ ಇವತ್ತು ಏನು ಮಾಡಿದ್ರು ಅದರ ಮೇಲೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಾವು ಶಬರಿಮಲೆಗೆ 48 ದಿವಸ ವ್ರತಾಚರಣೆಯನ್ನು ಮಾಡಿ ಅತ್ಯಂತ ಭಕ್ತಿ ಭಾವದಿಂದ ಶಬರಿಮಲೆಗೆ ಹೋಗ್ತೇವೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಪ್ರವೇಶ ಉಂಟಾ ಅಂತ ಕೇಳ್ತಾರೆ. ರಾಮ ಮಂದಿರದ ನಿರ್ಮಾಣವನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಬಡವರಿಗೇನು ಸಿಗುತ್ತೆ ಅಂತ ಹೇಳಿ ಕೇಳ್ತಾರೆ. ಸುಮಾರು 60 ಕೋಟಿ ಜನ ಭಾಗವಹಿಸಿ ಒಂದು ಸ್ನಾನಕ್ಕಾಗಿ ಪ್ರಯಾಗರಾಜನ ಆ ಪ್ರದೇಶಕ್ಕೆ ಬಂದಂತ 60 ಕೋಟಿ ಜನ ಬಂದಂತ ಆ ಕುಂಭಮೇಳವನ್ನು ಮಾಡಬೇಕಾದ್ರೆ ಈ ರಾಷ್ಟ್ರದ ಒಬ್ಬರು ರಾಜಕಾರಣಿ ಪ್ರಶ್ನೆಯನ್ನು ಎತ್ತಾರೆ, ಕುಂಭಮೇಳ ಮಾಡೋದ್ರಿಂದಾಗಿ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಪ್ರಶ್ನೆಯನ್ನು ಎತ್ತಾರೆ. ಮೊನ್ನೆ ನಾಗರ ಪಂಚಮಿ ಆಯಿತು, ನಾಗರ ಕಲ್ಲಿಗೆ ಹಾಲನ್ನು ಅಭಿಷೇಕವನ್ನು ಮಾಡಬೇಕಾದ್ರೆ ನಾಗನ ಕಲ್ಲಿಗೆ ಅಭಿಷೇಕವನ್ನು ಮಾಡಬಾರದು, ಬಡವರಿಗೆ ಕೊಡಿ ಅಂತೇಳಿ ಹೇಳ್ತಾರೆ. ದೀಪಾವಳಿ ಬರಬೇಕಾದ್ರೆ ಪಟಾಕಿಯನ್ನು ಸಿಡಿಸೋದು ಬೇಡ, ಅದರಲ್ಲಿ ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಹೇಳ್ತಾರೆ. ಹೋಲಿ ಹಬ್ಬ ಬಂದ್ರೆ ಹೋಲಿಗೆ ಬಣ್ಣವನ್ನು ಹಚ್ಚಬೇಡಿ, ಪರಿಸರ ಮಾಲಿನ್ಯ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ಹಲವಾರು ವಿಚಾರಗಳನ್ನು ಇವತ್ತು ಹಿಂದೂ ಸಮಾಜ ಏನು ಮಾಡಿದ್ರು ಅದನ್ನು ಪ್ರಶ್ನೆಯನ್ನು ಮಾಡ್ತಾರೆ. ಬಂಧುಗಳೇ, ಪಂಜಾಬ್ ಅನ್ನುವಂಥದ್ದು ಅದು ದೇಶಭಕ್ತರು ತುಂಬಿರುವಂಥ ಒಂದು ರಾಜ್ಯ. ಅಲ್ಲಿ ಮನೆಯಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ಸೈನ್ಯದಲ್ಲಿ ಇರ್ತಿದ್ದಂತೆ.
ಆದರೆ ಇವತ್ತು ಪಂಜಾಬಿನ ಒಂದು 10ನೇ ಕ್ಲಾಸಿನ ಅಥವಾ 9ನೇ ಕ್ಲಾಸಿನ ಮಕ್ಕಳಲ್ಲಿ ಹೋಗಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಭಗತ್ ಸಿಂಗ್ ಹೋರಾಟವನ್ನು ಮಾಡಿ 19ನೇ ವಯಸ್ಸಿನಲ್ಲಿ ಈ ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿದ ಅಂತ ಕೇಳಿದರೆ ಸೋ ವಾಟ್ ಅಂತ ಕೇಳ್ತಾರೆ ಅವರು. ಅದಕ್ಕೇನು ಅಂತ ಕೇಳ್ತಾರೆ. ಯಾಕೆ ಅಂತ ಹೇಳಿದರೆ ಆ ಪಂಜಾಬಿನ ಸಮಾಜ ಕೆಲವೊಂದು ನರೇಟಿವ್ಗಳಿಗೆ ಒಳಗಾಗಿದೆ. ಅವರ ಮೇಲೆ ಕೆಲವೊಂದು ವೈಚಾರಿಕ ದಾಳಿಯನ್ನು ಮಾಡಲಾಗಿದೆ. ಏನು ಮಾಡಿದ್ರು? ಸುಮಾರು ವರ್ಷಗಳ ಹಿಂದೆ ಪಂಜಾಬ್ನಲ್ಲಿ ಕೇಳಿದ್ರು, ನೀನು ಸಿಕ್ಕೋ ನೀನು ಹಿಂದೂ. ಅಷ್ಟರವರೆಗೆ ಅವನಿಗೆ ಗೊಂದಲವೇ ಇರಲಿಲ್ಲ, ಅವನಿಗೆ ಸ್ಪಷ್ಟತೆ ಇತ್ತು, ನಾನೊಬ್ಬ ಸಿಖ್ ಹಿಂದೂ ಅಂತ ಹೇಳಿ ಸ್ಪಷ್ಟತೆ ಇತ್ತು ಅವನಿಗೆ. ಆದರೆ ಅವನ ಹತ್ರ ಪ್ರಶ್ನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ನೀನು ಸಿಕ್ಕೋ ನೀನು ಹಿಂದೂ. ಇವತ್ತು ಕರ್ನಾಟಕದಲ್ಲಿ ಪ್ರಶ್ನೆಯನ್ನು ಮಾಡಿದ್ರು. ಕಳೆದ ಮೂರು ವರ್ಷಗಳ ಹಿಂದೆ ಒಂದು ಅಜೆಂಡಾವನ್ನು ತಂದ್ರು, ನೀನು ಲಿಂಗಾಯತನೋ ನೀನು ಹಿಂದೂ ಅಂತ ತಂದ್ರು. ಲಿಂಗಾಯತರು ಬೇರೆ ಹಿಂದೂಗಳು ಬೇರೆ ಅನ್ನುವಂತಹ ಭಾವನೆಯನ್ನು ಮೂಡಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಮೊನ್ನೆ ತುಳುನಾಡಿನ ಅತ್ಯಂತ ಮೇರು ಸಂಸ್ಕೃತಿ ದೈವಾರಾಧನೆಯನ್ನ ಇಡೀ ಜಗತ್ತಿಗೆ ಪಸರಿಸಿದಂತಹ ಒಂದು ಅತ್ಯಂತ ಉತ್ತಮವಾದಂತಹ ಒಂದು ಸಿನಿಮಾ ಕಾಂತಾರ ಅನ್ನುವಂಥ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಪಂಜುರ್ಲಿ ದೈವದ ನರ್ತನವನ್ನ, ಗುಳಿಗ ದೈವದ ನರ್ತನವನ್ನ ಇಡೀ ವಿಶ್ವಕ್ಕೆ ಅತ್ಯಂತ ನಿರ್ದೇಶಕರು ಬಹಳ ತೋರಿಸಿದಂಥ ಪರಿ ಅದು ಬಹಳ ಉತ್ತಮವಾಗಿತ್ತು. ಆದರೆ ಈ ಚಿತ್ರ ಬರಬೇಕಾದ್ರೆ ಆಗಲೇ ಮತ್ತೊಬ್ಬ ಆ ಚಿತ್ರರಂಗದಲ್ಲೇ ಇರತಕ್ಕಂಥ ಒಬ್ಬ ಅವಿವೇಕಿ ಒಂದು ಪ್ರಶ್ನೆಯನ್ನು ಹುಟ್ಟಾಕ್ತಾನೆ. ಈ ಸಂಸ್ಕೃತಿ ಆ ಸಿನಿಮಾದಲ್ಲಿ ತೋರಿಸಿದಂತಹ ದೈವ ನರ್ತನವಾಗುವಂತಹ ಸಂಸ್ಕೃತಿ ಯಾವುದಿದೆ, ಇದು ಹಿಂದೂ ಸಂಸ್ಕೃತಿ ಅಲ್ಲ. ಒಂದು ಶಬ್ದವನ್ನು ತರ್ತಾನೆವಾ, ವೈದಿಕ ಅನ್ನುವಂಥ ಶಬ್ದವನ್ನು ತರ್ತಾನೆ. ಇದು ಹಿಂದೂ ಸಂಸ್ಕೃತಿ ಅಲ್ಲ, ಇದು ಆದಿವಾಸಿಗಳ ಸಂಸ್ಕೃತಿ ಅಂತ ಹೇಳ್ತಾನೆ. ಆದಿವಾಸಿಗಳಂದ್ರೆ ಬೇರೆ, ಹಿಂದೂಗಳಂದ್ರೆ ಬೇರೆ ಅನ್ನುವಂಥ ಮಾಡುವಂಥ ಪ್ರಯತ್ನ. ಇವತ್ತು ದಲಿತರು ಅಂದ್ರೆ ಬೇರೆ, ಹಿಂದೂ ಸಮಾಜ ಬೇರೆ ಅನ್ನುವಂಥ ಮಾಡುವಂಥ ಪ್ರಯತ್ನ. ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಈಗ ಮತ್ತೊಂದು ಪ್ರಶ್ನೆಯನ್ನು ಹುಟ್ಟಿ ಹಾಕಿದ್ದಾರೆ. ಯಾವುದು ಹೇಳಿ? ನೀನು ಜೈನನೋ ಅಥವಾ ನೀನು ಹಿಂದೂ ಅನ್ನುವಂಥ ಪ್ರಶ್ನೆಯನ್ನ ಈಗ ಕೇಳ್ತಾ ಇದ್ದಾರೆ. ಇದು ಎಲ್ಲವೂ ಕೂಡ ಯಾವುದರ ಅಜೆಂಡಾ ಅಂತ ಹೇಳಿದ್ರೆ, ಇದು ಮಂತ್ರ ವಿಪ್ಲವದ ಅಜೆಂಡಾ, ಇದು ಸಾಮಾಜಿಕ ವಿಪ್ಲವದ ಅಜೆಂಡಾ. ಈ ಸಮಾಜದಲ್ಲಿ ವೈಚಾರಿಕ ಗೊಂದಲವನ್ನು ನಿರ್ಮಿಸಬೇಕು. ಇದು ಹಿಂದೂ ರಾಷ್ಟ್ರ ಹೌದೋ ಅಲ್ಲೋ ಅನ್ನೋ ಬಗ್ಗೆ ಗೊಂದಲ ಯಾರಿಗಿದೆ ಹೇಳಿ? ಇದು ಹಿಂದೂ ರಾಷ್ಟ್ರ ಹೌದೋ ಅಲ್ಲೋ ಅನ್ನೋ ಬಗ್ಗೆ ಗೊಂದಲ ಯಾರಿಗೆ? ಹಿಂದೂ ಸಮಾಜಕ್ಕೆ ಮಾತ್ರ ಇದೆ, ಬೇರೆ ಸಮುದಾಯಕ್ಕೆ ಈ ಗೊಂದಲ ಇಲ್ಲ. ಬೇರೆ ಸಮುದಾಯದವರಿಗೆ ಇದು ಸ್ಪಷ್ಟವಾಗಿ ಗೊತ್ತಿದೆ, ಇದು ಹಿಂದೂ ರಾಷ್ಟ್ರ ಅಂತ. ಅದಕ್ಕಾಗಿಯೇ ಅವರು ಹೇಳ್ತಾ ಇರೋದು 2047ಕ್ಕೆ ನಾವು ಇದನ್ನು ಇಸ್ಲಾಂ ರಾಷ್ಟ್ರವಾಗಿ ಮಾಡ್ತೇವೆ, ಇದನ್ನು ಕ್ರೈಸ್ತೀಕರಣವಾಗಿ ಮಾಡ್ತೇವೆ ಅಂತೇಳಿ ಅದಕ್ಕಾಗಿ ಅವರು ಹೇಳ್ತಾ ಇದ್ದಾರೆ. ಅವರಿಗೆ ಸ್ಪಷ್ಟತೆ ಇದೆ. ಸ್ಪಷ್ಟತೆ ಇರದ್ದು ಯಾರಿಗೆ? ಹಿಂದೂ ಸಮಾಜಕ್ಕೆ. ನಾನು ಹಿಂದೂ ಹೌದೋ ಅಲ್ಲೋ ಅನ್ನೋ ಬಗ್ಗೆ ಗೊಂದಲ. ಈ ರೀತಿ ವೈಚಾರಿಕ ಗೊಂದಲವನ್ನು ಸೃಷ್ಟಿಸುವ ಮುಖಾಂತರ ಇವತ್ತು ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ಕಾಣಬಹುದು ಅನ್ನುವಂಥ ಪ್ರಯತ್ನವನ್ನು ಇವತ್ತು ವಿರೋಧಿಗಳು ಮಾಡ್ತಾ ಇದ್ದಾರೆ. ನಮ್ಮ ಹತ್ತಿರದ ಒಂದು ತಾಲೂಕಿನಲ್ಲಿ ಘಟನೆಯೊಂದು ನಡೀತಾ ಇದೆ. ಏನು ನಡೀತು ಅಂತ ಹೇಳಿದರೆ, ಸುಮಾರು 13 ವರ್ಷಗಳ ಹಿಂದೆ ಒಬ್ಬಳು ಯುವತಿಯ ಅತ್ಯಾಚಾರ ಆಗಿ ಕೊಲೆಯಾಗಿದೆ. ಆ ಯುವತಿಯ ಅತ್ಯಾಚಾರ ಆಗಬೇಕಾದರೆ ಅದಕ್ಕೆ ಪ್ರಪ್ರಥಮವಾಗಿ ಪ್ರತಿಭಟನೆಯನ್ನು ಮಾಡಿದ್ರು ಇದೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ. ಆ ಹೆಣ್ಣು ಮಗಳ ಮೇಲೆ ನಡೆದಂತಹ ದೌರ್ಜನ್ಯವನ್ನು ಖಂಡಿಸಿ ಅದನ್ನು ಯಾರು ಮಾಡಿದ್ದಾರೆ ಅವರ ಬಂಧನ ಶೀಘ್ರ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದು ಪ್ರಪ್ರಥಮವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ. ಆ ಭಾಗದಲ್ಲಿ ಎಲ್ಲ ಭಾಗಗಳಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿತು. ಆದರೆ ಇವತ್ತು ಆ ಘಟನೆಯನ್ನು ಇಟ್ಟುಕೊಂಡು ಏನೆಲ್ಲ ಮಾಡ್ತಾ ಇದ್ದಾರೆ? ಸುಮಾರು 13 ವರ್ಷಗಳಿಂದ ಬೇರೆ ಬೇರೆ ನಾಟಕಗಳನ್ನು ಮಾಡಿ ಯಾವುದೇ ಆಧಾರ, ಯಾವುದೇ ಪುರಾವೆ, ಯಾವುದೇ ದಾಖಲೆಗಳಿಲ್ಲದಿದ್ದರೂ ಕೂಡ ಇವತ್ತು ಅದರ ಬಗ್ಗೆ ಮಾತಾಡ್ತಾರೆ. ಆ ಘಟನೆಯ ಬಗ್ಗೆ, ಸುಮಾರು 13 ವರ್ಷಗಳ ಹಿಂದೆ ನಡೆದಂತಹ ಘಟನೆಯ ಬಗ್ಗೆ 24 ವರ್ಷದ ಹುಡುಗ ಒಬ್ಬ ವಿಡಿಯೋವನ್ನು ಮಾಡ್ತಾನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ಒಂದು ವಿಡಿಯೋವನ್ನು ಮಾಡ್ತಾನೆ. ಆ ಘಟನೆ ನಡಿಬೇಕಾದ್ರೆ ಆ ಯುವಕನ ವಯಸ್ಸೆಷ್ಟು? 24 ವರ್ಷದ ಯುವಕ ಅಂತ ಹೇಳಿದರೆ 11 ವರ್ಷ ವಯಸ್ಸಾಗಿರಬಹುದು. ಯಾವುದೇ ರೀತಿಯ ಜ್ಞಾನ, ಅಷ್ಟು ದೊಡ್ಡ ಜ್ಞಾನ ಬರದಂಥ ವಯಸ್ಸು. ಆ ವಯಸ್ಸಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಯಾರೋ ಒಂದಷ್ಟು ಜನ ಮಾತಾಡಿದಂತಹ ವಿಡಿಯೋವನ್ನು ನೋಡ್ತಾನೆ, ಇಂಟರ್ವ್ಯೂಗಳನ್ನು ನೋಡ್ತಾನೆ. ನೋಡಿ ಆ ಘಟನೆಯ ಬಗ್ಗೆ ವಿಡಿಯೋವನ್ನು ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ ಅಂತ ಹೇಳಿದರೆ ಎದುರು ಇರುವವರು ನಂಬಲೇಬೇಕು. ಆ ರೀತಿಯಾಗಿ ಅತ್ಯಂತ ಒಂದು ಚಂದದ ರೀತಿಯಲ್ಲಿ ಅದರ ವಿಡಿಯೋವನ್ನು ಮಾಡ್ತಾನೆ. ಅದನ್ನು ಜನಗಳು ನಂಬ್ತಾರೆ. ಕೋರ್ಟ್ ಕೊಟ್ಟಂತಹ ತೀರ್ಪು ಬೇಡ, ಜಡ್ಜ್ಮೆಂಟ್ನ ಕಾಪಿಯನ್ನು ಯಾರು ಓದುವುದಿಲ್ಲ. ಆ ಘಟನೆಯನ್ನು ನಂಬಿ ತಾವೇ ಈ ಘಟನೆಯ ಬಗ್ಗೆ ಬೇರೆ ಬೇರೆ ಮಾತಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ.
ಇನ್ನೂ ಮುಂದುವರಿದು ಮೊನ್ನೆ ಒಬ್ಬರು ಹಿರಿಯ ವ್ಯಕ್ತಿ ಮುನ್ನೆಲೆಗೆ ಬರ್ತಾರೆ. ಭಟ್ ಅನ್ನುವಂಥವ್ರ ಹೆಸರು. ಅವರು ಬಂದು ಅತ್ಯಂತ ದುಃಖದಿಂದ ಬಂದು ಮಾಧ್ಯಮದ ಮುಂದೆ ಮಾತಾಡ್ತಾರೆ. ಏನು ಹೇಳ್ತಾರಂತ ಹೇಳಿದರೆ, ಸುಮಾರು 2003ರಲ್ಲಿ ನಾನು ಕೋಲ್ಕತ್ತಾದಲ್ಲಿ CBI ಆಫೀಸಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಮಗಳು ಉಡುಪಿಯಲ್ಲಿದ್ಲು. ಅವಳು ಸ್ನೇಹಿತರೊಂದಿಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋಗ್ತೇನೆ ಅಂತ ಹೇಳಿದಕ್ಕೆ ನಾನು ಪರ್ಮಿಷನ್ ಕೊಟ್ಟೆ. ಅವಳು ಹೋದ್ಲು. ಅಲ್ಲಿಗೆ ಹೋದ ನಂತರ ಅವಳು ಕಾಣೆಯಾದ್ಲು. ಅವರ ಸ್ನೇಹಿತರು ಅವಳನ್ನು ಬಿಟ್ಟು ಹೋದ್ಲು. ಅವಳು ಕಾಣೆಯಾದ್ಲು. ನಂತರ ನನಗೆ ಅವಳ ಸ್ನೇಹಿತೆಯೊಬ್ಬಳು ಫೋನ್ ಮಾಡಿದ ನಂತರ ನಾನು ಅಲ್ಲಿಂದ ಇಲ್ಲಿಗೆ ಬಂದೆ ಅಂತೇಳಿ ಹೇಳ್ತಾರೆ. ಅವರು ಹೇಳ್ತಾರೆ, ನನ್ನ ಮಗಳ ಶವವನ್ನು ನನಗೆ ಹುಡುಕಿ ಕೊಡಿ, ನಾನು ಹಿಂದೂ ಸಂಪ್ರದಾಯದ ಪ್ರಕಾರ ಅವಳ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಅವರದನ್ನು ನೋಡಿದಂಥ ಪ್ರತಿಯೊಬ್ಬನ ಮನಸ್ಸು ಕೂಡ ಕರಳು ಹಿಂಡು ಬಂದಿದೆ. ಹೌದು, ಇವರಿಗೆ ನ್ಯಾಯವನ್ನು ಕೊಡಿಸಲೇಬೇಕು ಅನ್ನುವಂಥ ಭಾವನೆ ವ್ಯಕ್ತವಾಗಿದೆ. ಆದರೆ ಇವತ್ತು ಬೆಳಿಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರು ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು. ಈ ಸುಜಾತಾ ಭಟ್ ಅನ್ನುವಂಥ ಈ ಮಹಿಳೆ ಇವತ್ತು ಆ ಕೋಲ್ಕತ್ತಾದಲ್ಲಿರ್ತಕ್ಕಂಥ CBI ಆಫೀಸ್ನಲ್ಲಿ ಆಗಿರಬಹುದು, ಅಥವಾ ಆ ಪ್ರದೇಶದಲ್ಲಿರ್ತಕ್ಕಂಥ CBI ಆಫೀಸ್ನಲ್ಲಿ ಆಗಿರಬಹುದು, ಸುಜಾತಾ ಭಟ್ ಅನ್ನುವಂಥ ಮಹಿಳೆ ಕೆಲಸಕ್ಕೆ ಇರಲಿಲ್ಲ ಅನ್ನುವಂಥ ವಿಷಯವನ್ನು ಪ್ರಸ್ತಾಪಿಸಿದರು. ಇನ್ನೂ ಮುಂದುವರಿದು ಆ ಸುಜಾತಾ ಭಟ್ನ ಭಾವ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸುಮಾರು 2002ರಲ್ಲಿ ಆ ಸಂದರ್ಭದಲ್ಲಿ ನನಗೆ ಅವಳು ಕರೆ ಮಾಡ್ತಾ ಇದ್ಲು. ನಾನು ಶಿವಮೊಗ್ಗದಲ್ಲಿ ಇರ್ತೇನೆ ಅನ್ನುವಂಥ ವಿಚಾರವನ್ನು ನನಗೆ ಹೇಳಿದ್ಲು ಅಂತೇಳಿ ಹೇಳ್ತಾರೆ. ಈ ತಂಡ ಇಲ್ಲಿಗೆ ಹೋಗಿತ್ತು. ಇವತ್ತು ಆ ಕಾರ್ಯಕ್ರಮ ನೋಡಿದವರಿಗೆ ಗೊತ್ತಿರಬಹುದು. ತಂಡ ಹೋಗಿತ್ತು ಇವತ್ತು. ಹೋಗಿ ಅಲ್ಲಿ ನೋಡಬೇಕಾದ್ರೆ ಪ್ರಭಾಕರ ಬಾಳಿಗ ಅನ್ನುವಂಥ ಒಬ್ಬರು ವ್ಯಕ್ತಿಯ ಜೊತೆಗೆ ಅವರು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿದ್ದರು. ಸುಮಾರು 7 ವರ್ಷಗಳ ಕಾಲ ಅವಳು ಇದ್ರಂತೆ. ಅಲ್ಲಿದ್ದ ಆ ಬದಿಯಲ್ಲಿದ್ದಂಥ ಮನೆಯವರು ಮಾತಾಡಿದ್ದಾರೆ, ಸುಜಾತಾ ಭಟ್ರ ಭಾವ ಮಾತಾಡಿದ್ದಾರೆ, ಆ ಪ್ರದೇಶದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಹೇಳಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ಪುರಾವೆಯಾಗಿ 2003ರಲ್ಲಿ ಕಮಲವಾಣಿ ಅನ್ನುವಂಥದ್ದು ಒಂದು ಪತ್ರಿಕೆ ಶಿವಮೊಗ್ಗದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಪತ್ರಿಕೆ. ಆ ಕಮಲವಾಣಿ ಅನ್ನುವ ಪತ್ರಿಕೆಯ ವಿಶೇಷ ಸಂಚಿಕೆಯಲ್ಲಿ 2003ರಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಶ್ವಾನಪ್ರಿಯರಾದಂಥ ಬೀದಿ ಬದಿಯಲ್ಲಿರ್ತಕ್ಕಂಥ ನಾಯಿಗಳಿಗೆ ಕಾಲು ತುಂಡಾದರೆ, ಅದಕ್ಕೆ ಕಣ್ಣಿಲ್ಲದಿದ್ದರೆ, ಏನಾದರೂ ಸಮಸ್ಯೆ ಆದರೆ ಅದನ್ನು ತಂದು ಸಾಕಿ ಸಲಹುವಂಥ ಶ್ವಾನಪ್ರಿಯರ ಬಗ್ಗೆ ಒಂದು ಆರ್ಟಿಕಲ್ ಬರುತ್ತೆ. ಆ ಆರ್ಟಿಕಲ್, ಆ ಶ್ವಾನಪ್ರಿಯರು ಯಾರು ಅಂತ ಹೇಳಿದರೆ ಇದೇ ಪ್ರಭಾಕರ ಬಾಳಿಗ ಮತ್ತು ಸುಜಾತಾ ಭಟ್. ಅವರ ಫೋಟೋ ಸಮೇತ ಇದೆ. ಕಮಲವಾಣಿ ಅಂತ ಪತ್ರಿಕೆಯಲ್ಲಿದೆ. 2003ರಲ್ಲಿ ಪ್ರಕಟವಾದಂಥ ಪತ್ರಿಕೆ. ಅದರಲ್ಲಿ ಬರೀತಾರೆ ಅವರು, ಮಕ್ಕಳಿಲ್ಲದ ದಂಪತಿ ಎಂದು ಸ್ಪಷ್ಟಪಡಿಸ್ತಾರೆ. ಮಕ್ಕಳಿಲ್ಲದ ದಂಪತಿ ಅಂತೇಳಿ, ಮಕ್ಕಳಿಲ್ಲದ ದಂಪತಿ ಇವರು ನಾಯಿ ಪ್ರಾಣಿಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಅದನ್ನು ಸಾಕ್ತಾ ಇದ್ದಾರೆ ಅಂತೇಳಿ ಅವರು ಬಹಳ ಚಂದದ ಆರ್ಟಿಕಲ್ ಅನ್ನು ಬರೀತಾರೆ. ಇವತ್ತು ನಾವು ಪ್ರಶ್ನೆಯನ್ನು ಮಾಡಬೇಕು, ಇದರ ಬಗ್ಗೆ ಸತ್ಯಾಸತ್ಯತೆ ಇನ್ನು ಬರಬಹುದು. ಪೊಲೀಸರು ಮಾಹಿತಿಯನ್ನು ಕೊಡುವರು, SIT ಇದೆ, ಅದರ ತನಿಖೆಯನ್ನು ಮಾಡಿ ಮಾಹಿತಿಯನ್ನು ಕೊಡ್ತಾರೆ. ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಮಕ್ಕಳಿಲ್ಲದ ದಂಪತಿ ಅಂತೇಳಿ ಅವರು ಬರಿಬೇಕಾದ್ರೆ ಅನನ್ಯ ಭಟ್ ಅನ್ನೋ ಮಗಳು ಎಲ್ಲಿಂದ ಬಂದ್ಲು? ಅನನ್ಯ ಭಟ್ ಅನ್ನೋ ಮಗಳೇ ಇಲ್ಲದಿದ್ರೆ ದೂತ ಅನ್ನುವಂಥ ಒಬ್ಬ ವ್ಯಕ್ತಿ, ಆ ದೂತ ಅನ್ನುವಂಥ ಸಮೀರ್ MD ಮಾಡಿದಂಥ ಬೀದಿಯಲ್ಲಿ ಬಹಳ ಚಂದದಲ್ಲಿ ಹೇಳಿದ್ದಾನಲ್ಲ, ಸ್ಟೋರಿ ಮಾಡಿ. ಯಾವ ಆಧಾರದಲ್ಲಿ ಹೇಳ್ದವನು? ಯಾವ ಆಧಾರದಲ್ಲಿ ಹೇಳ್ದ? ಇದಕ್ಕೆ ನರೇಟಿವ್ ಅಂತ ಕರೀತಾರೆ ಬಂಧುಗಳೇ. ಇವತ್ತು ಅಲ್ಲಿ ನಡೆದಂಥ ಘಟನೆ ಯಾವುದು ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಮತ್ತೊಬ್ಬ ಅನಾಮಿಕ ಬಂದು ಭೀಮಾ ಅನ್ನುವಂಥ ಹೆಸರನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಆಲೋಚನೆಯನ್ನು ಮಾಡಿ. ಭೀಮಾ ಅನ್ನುವಂಥ ಹೆಸರನ್ನು ಕೊಡ್ತಾರೆ. ಕೊಟ್ಟು ಆ ವ್ಯಕ್ತಿ ನಾನು 1000ಕ್ಕಿಂತಲೂ ಹೆಚ್ಚು ಶವವನ್ನು ಈ ಜಾಗದಲ್ಲಿ ಹುತ್ತಿದ್ದೇನೆ ಅಂತೇಳಿ ಹೇಳ್ತಾನೆ. ಏನು ಮಾಡಬೇಕಿತ್ತು ಈ ಸರ್ಕಾರ? ಅವನನ್ನು ಬಂಧಿಸಬೇಕಿತ್ತು. ಅವನು ಹೂತಾಕಿದವ, ಅವ ಅಪರಾಧಿ, ಅವ ಆರೋಪಿ. ಅವನನ್ನು ಬಂಧಿಸುವ ಬದಲು ಅವನನ್ನು ರಾಜ ಮರ್ಯಾದೆ ಕೊಟ್ಟು ಅವನಿಗೊಂದು ಮಾಸ್ಕ್ ಅನ್ನು ಕೊಟ್ಟು ಅವನನ್ನು ಮನೆಗೆ ಕಳಿಸ್ತಾರೆ. ಮರುದಿವಸ ಕರ್ಕೊಂಡ್ ಬರ್ತಾರೆ. ಅವನಿಗೆ ಹೇಳಿದಂತಹ ಜಾಗದಲ್ಲಿ ಉತ್ಖನನವನ್ನು ಮಾಡ್ತಾರೆ. ಏನು ಸಿಕ್ಕಿತು? ಸುಮಾರು 17 ಕಡೆ ಉತ್ಖನನವನ್ನು ಮಾಡಿದ್ರು. ಕೆಲವೊಂದು ಕಡೆ ಸಿಕ್ಕಿರಬಹುದು. ಆದರೆ ಇದರ ಸತ್ಯಾಸತ್ಯತೆ ಇನ್ನೂ ಹೊರಬರುತ್ತೆ. ಆ ಹೊರಬರುವವರಿಗೆ ಕಾಯುವಂತ ವ್ಯವಧಾನ ಇಲ್ಲದೆ ಅದರ ಬಗ್ಗೆ ಇಲ್ಲ ಸಲ್ಲದ ತನಗೆ ತೋಚಿದ ರೀತಿಯಲ್ಲಿ ಇವತ್ತು ಮಾತಾಡಲಿಕ್ಕೆ ಪ್ರಯತ್ನವನ್ನು ಬರ್ತಾ ಇದ್ದಾರೆ. ಅಂದರೆ ಒಂದು ಕ್ಷೇತ್ರವನ್ನ ಗುರಿಯಾಗಿರಿಸಿಕೊಂಡು ಅದಕ್ಕೆ ದಾಳಿಯನ್ನು ಮಾಡಬೇಕು ಅನ್ನುವಂಥ ಮಾನಸಿಕತೆ ಅವರಿಗೆ ಖಂಡಿತವಾಗ್ಲೂ ಇಲ್ಲ. ನಾವಿವತ್ತು ಕ್ಷೇತ್ರ ಅಂತ ಹೇಳ್ತೇವೆ, ಧರ್ಮಸ್ಥಳ ಕ್ಷೇತ್ರದ ಮೇಲೆ ದಾಳಿ ಆಗ್ತಿದೆ ಅಂತೇಳಿ ಹೇಳ್ತೇವೆ, ಹೌದು. ಆದರೆ ಅದರ ಹಿಂದೆ ಇರತಕ್ಕಂಥ ಬಹುದೊಡ್ಡ ಅಜೆಂಡಾ ಯಾವುದು?
ಸುಮಾರು 13 ವರ್ಷಗಳಿಂದ ಈ ಪ್ರಕರಣವನ್ನು ಇಟ್ಟುಕೊಂಡು ಆ ಕ್ಷೇತ್ರದ ಮೇಲೆ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳ ಮೇಲೆ ದಾಳಿಯನ್ನು ಮಾಡಿದರು. ಆದರೆ ಇವತ್ತಿಗೂ ಕೂಡ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬರುವಂಥ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆಯಾ? ಅಥವಾ ಅವರು ನಡೆಸುವಂಥ ಯಾವುದಾದ್ರೂ ಒಂದು ಕಾಲೇಜಿಗೆ ವಿದ್ಯಾರ್ಥಿಗಳಿಲ್ಲದರೆ ಮುಚ್ಚಿದ ಉದಾಹರಣೆ ಇದೆಯಾ? ಅವರು ನಡೆಸುವಂಥ ಆಸ್ಪತ್ರೆಗಳಿಗೆ ರೋಗಿಗಳು ಕಡಿಮೆಯಾಗಿ ನಾವಿಲ್ಲಿಗೆ ಬರೋದಿಲ್ಲಪ್ಪ, ನಮ್ಮನ್ನು ನೀವು ಸಾಯಿಸ್ತೀರಿ ಅಂತ ಯಾರಾದರೂ ಹೇಳಿ ಆಸ್ಪತ್ರೆಗೆ ಬರದವರಿದ್ದಾರಾ? ಏನಾಗುವುದಿಲ್ಲ. ಇನ್ನು ಒಂದು 10 ವರ್ಷ ಹೋರಾಟ ಮಾಡಿದರೂ ಕೂಡ ಆ ಧರ್ಮಸ್ಥಳದ ಕ್ಷೇತ್ರ ಆಗಲಿ, ಮಂಜುನಾಥನ ದೇವಸ್ಥಾನ ಆಗಲಿ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳಾಗಲಿ ಅವರಿಗೆ ಏನೂ ಆಗುವುದಿಲ್ಲ. ಇವರ ಹೋರಾಟ ಮಾತ್ರ. ಸರ್ಕಾರ ಏನು ಆದೇಶ, ಸರ್ಕಾರ ತನಿಖೆಯನ್ನು ಮಾಡಿ ಏನು ಕೊಡುತ್ತೆ ಅದೇ ಫೈನಲ್. ಅದರಲ್ಲಿ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಲಿ, ಅದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಅವರಿಗೆ ಶಿಕ್ಷೆ ಆಗಲಿ, ಅದನ್ನೇ ನಾವು ಆಗ್ರಹಿಸೋದು. ಆದರೆ ಈ ವಿಚಾರವನ್ನು ಇಟ್ಟುಕೊಂಡು ಹಿಂದೂ ಸಮಾಜದ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಇವತ್ತು ಅಲ್ಲಿರ್ತಕ್ಕಂಥ ಕಾವಂದರಾಗಿರಬಹುದು ಅಥವಾ ಧರ್ಮಸ್ಥಳ ಅನ್ನುವಂಥ ಕ್ಷೇತ್ರ ಆಗಿರಬಹುದು, ಇದು ಕೇವಲ ಒಂದು ನೆಪ, ಕೇವಲ ಒಂದು ನೆಪ. ಅವರು ಆಕ್ರಮಣ ಮಾಡುತ್ತಿರುವುದು ಎಲ್ಲಿಗೆ? ಹಿಂದೂ ಅಸ್ಮಿತೆಗೆ, ಹಿಂದೂ ವಿಚಾರಧಾರಿಗೆ, ಹಿಂದೂಗಳ ಶ್ರದ್ಧಾ ಕೇಂದ್ರಕ್ಕೆ. ಈ ವಿಚಾರವನ್ನು ಅರ್ಥವನ್ನು ಮಾಡಿಕೊಂಡು ಇದು ಒಂದೇ ವಿಚಾರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳ ಮೇಲೆ ಇವತ್ತು ಅಲ್ಲಿ ಉತ್ತರ ಪ್ರದೇಶಕ್ಕೆ ಹೋದರೆ ಯೋಗಿಜಿಯವರ ಮೇಲೆ ಆರೋಪಗಳನ್ನು ಮಾಡ್ತಾರೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಧರ್ಮಕ್ಷೇತ್ರಗಳ ಮೇಲೆ ಆರೋಪಗಳನ್ನು ಮಾಡ್ತಾರೆ. ಹಾಗಾಗಿ ನಾವಿವತ್ತು ಯೋಚನೆಯನ್ನು ಮಾಡಬೇಕು, ನಾವೇನು ಮಾಡಬಹುದು ಈ ವಿಚಾರದ ಬಗ್ಗೆ. ಇವತ್ತು ಅಧರ್ಮೀಯ ಮಾತಿಗಿಂತ ಒಬ್ಬ ಧರ್ಮೀಯ ಮೌನ ಅದು ತುಂಬ ಅಪಾಯಕಾರಿಯಂತೆ. ಹಾಗಾಗಿ ನಾವು ಮಾತಾಡುವಂಥ ಪ್ರಯತ್ನವನ್ನು ಮಾಡಬೇಕು, ಈ ವಿಚಾರದ ಬಗ್ಗೆ ಧ್ವನಿಯನ್ನು ಎತ್ತುವಂತಹ ಪ್ರಯತ್ನವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಈ ವೈಚಾರಿಕ ಯುದ್ಧವನ್ನು ಏನು ಸಾರಿದ್ದಾರೋ ಆ ಎಲ್ಲವನ್ನ ಮೆಟ್ಟಿ ನಿಂತ ಪ್ರಯತ್ನವನ್ನು ನಾವು ಮಾಡೋಣ. ನಾವಿವತ್ತು ಯಾರು ಚಿಂತೆಯನ್ನು ಮಾಡಬೇಕಾಗಿಲ್ಲ. ತಾಯಿ ಭಾರತಿ ದುರ್ಗೆಯ ರೂಪದಲ್ಲಿ ಎದ್ದು ನಿಂತು ಈ ರಾಷ್ಟ್ರದ ವಿರೋಧಿಗಳು, ಈ ರಾಷ್ಟ್ರದ ವೈರಿಗಳು ಯಾರಿದ್ದಾರೋ ಅವರೆಲ್ಲರ ಸಂಹಾರವನ್ನು ಮಾಡ್ತಾಳೆ. ತಾಯಿ ಭಾರತಿ ಸರಸ್ವತಿಯಾಗಿ ಎದ್ದು ನಿಂತು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಳೆ. ತಾಯಿ ಭಾರತಿ ಧನ್ವಂತರಿಯಾಗಿ ಎದ್ದು ನಿಂತು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಯಾರೆಲ್ಲ ರೋಗಿಗಳಿದ್ದಾರೋ ಅವರೆಲ್ಲರ ರೋಗ ರುಜಿನವನ್ನು ನಾಶವನ್ನು ಮಾಡ್ತಾಳೆ. ತಾಯಿ ಭಾರತಿ ಆದಿಶಕ್ತಿಯಾಗಿ ಎದ್ದು ನಿಂತು ಈ ರಾಷ್ಟ್ರವನ್ನ ಅತ್ಯಂತ ಸುಭಿಕ್ಷತೆಗೆ, ಈ ರಾಷ್ಟ್ರ ಪರಮ ವೈಭವ ಸ್ಥಿತಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾಳೆ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಇದೀಗ ಕಾರ್ಯಕ್ರಮದ ಕುರಿತು ಹಿತನುಡಿಗಳನ್ನಾಡಲಿದ್ದಾರೆ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ರಕ್ಷಿತ್ ಕೇಗಟ್ಟಿ ಕೂಟತ್ತಜ್ಜೆ ಇವರು ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಕಾಶ್ಮೀರದಲ್ಲಿ ನಡೆದಂತಹ ಕಾಶ್ಮೀರ್ ಪೆಹಲ್ಗಾಂವ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಇವರ ಸಹೋದರ ಧನುಷ್ ಅಗ್ನಿವೀರ್ ಮೂಲಕ ಸೇನೆಗೆ ನಿಯುಕ್ತಿಗೊಂಡು ಪ್ರಸ್ತುತ ನೌಕಾಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಎನ್ನ ಬುದ್ಧ ರಕ್ಷಿತ್ ಬಂದು ಯಮಲ್ಪನೆ ಕೂಟ ಜಡುಪುನಿ ಮಸ್ತ್ ಜನಕ್ಕೆ ಕೆಲವರಿಗೆ ಮುಲ್ಪ ಗುರ್ತೋಪೆನ್ನ ಯಾರೊಂಜಿ RSS ದುಂಬಿತ್ತೆ. ಯಾನು ಪುಣ್ಯಕೋಟಿ ಡುಪ್ಪುನಾಗ RSS RTC ಕ್ಯಾಂಪ್ಗೆ ಹೋದಿತ್ತೆ. ಐತ ತತ್ವಲ ನಮ್ಮ ಆರ್ಮಿದ ತತ್ವಲ ಒಂಚೂರು ಮಿಕ್ಸ್ ಸೇಮ್ ಅಂಚದುಪ್ಪುನಾಗ ಇಂಕ ಆರ್ಮಿಗೆ ಸೇರ ಒಂಜಿ ಬೇಸ್ ಪನೋಲಿ RSS ಬೊಕ್ಕ ದಾದ ಪಂಡ ಇಂಕ್ RSS ಟ್ರೈನಿಂಗ್ ಓ ಗೇಮ್ಸ್ ಉಪ್ಪುನ ಅವಡು ಐಟುಪ್ಪುನ ಟ್ರೈನಿಂಗ್ ಅವಡು ನೇನು ತೂದು ಇಂಕ್ಲಾಂಡ್ ಬೊ ಪನೋದಿತ್ತೀರ ಐಟ ಆರ್ಮಿದ ಅಂಚೊಪ್ಪುಂಡು ಆರ್ಮಿಡ್ ಇಂಚ ಟ್ರೈನಿಂಗ್ ಉಪ್ಪುಂಡು ಮಾತ ಅವಾಗ ಇಂಕ್ಲ ಬಾರಿ ಖುಷಿ ಆಗೋದಿತ್ತು ನಾ ನೇಟ್ ಇಂಚ ಮಾತ ಪನೊಂದುಲ್ಲೇರು ಅಂಚದುಪ್ಪನಾಗ ಎನ್ನೆ ದಾಯ ಪನೊಂದುಲ್ಲೆ ಬಂಡ ಈತ ಕೆಲವರು ಮುಲ್ಪೇರು ಪೇರೆಂಟ್ಸ್ನ ಕ್ಲುಪ್ಪೇರು ಅಕ್ಲ ಜೋಕ್ಲು ಪನೊಂದುಪ್ಪೇರು ಇಂಕ್ಲ ಮಿಲ್ಟ್ರಿಗೆ ಸೇರೋಡು ಇಂಕ್ಲ ಆರ್ಮಿಗೆ ಸೇರೋಡು ಬಂದು ಏನು ದಾದ ಪನ್ಪ ಬಂಡ ಕಣ್ಣು ಮುಚ್ಚಿ ಸೇರ್ಪಾಲೆ. ಇತ್ತದ ಆರ್ಮಿ ದುಂಬುದಲ್ಲ ಕಿಜ್ಜಿ ನಮ್ಮ ಅಲ್ಪ ಮುಲ್ಪ ಬಂದು ದುಂಪನೊಂದಿತ್ತೇರು ಇಂಕ್ಲ ಮಸ್ತ್ ಐಸಡ್ ಉಳ್ಳೆ ಅಂಚ ಇಂಚ ಉಳ್ಳೇರು ಮಸ್ತ್ ಜನ ನಮ್ಮಲ್ಲ ಉಳ್ಳ ಅಂಡ ಇತ್ತೆ ದುಂಬುರ್ದು ಮಸ್ತ್ ಇಂಪ್ರೂವ್ ಆತನು ಬೊಕ್ಕದಾದ ಪಂಡ ಯಾನು ದಾದ ಪಂಡ ಯುವಕರಿಗೆ ಜಾಸ್ತಿ ಪಂಡ ಇಷ್ಟವಂತ ದಾದ ಪಂಡ ನಿಖಿಲ್ ಸೇರ್ಲಿ ಆರ್ಮಿಗೆ ಬೊಕ್ಕ ಇಂಕಲ್ ಪೈಲ್ಗಾಮ್ ಅಟ್ಯಾಕ್ದ ಪಂಡಿರತ್ತೆ ಅಪ್ಪಾಗ ನಮ್ಮ ಯಾನು ಕೂಟದ ಜಾತ್ರೆ ಕರಿದು ಪೋಯ್ನೆ ಆತಿರು ಪೋದು ಒಂಜಿ ದಿನ ಕರಿದನಗನೆ ಅಟ್ಯಾಕ್ ಆದಿತ್ತನು ಹಿಡ್ದು ಅಟ್ಯಾಕ್ ಆಗಿ ಬೊಕ್ಕದ 2 ತಿಂಗಳು ಮಸ್ತ್ ಬಂಗ ಇತ್ತನು. ರಾತ್ರಿ ನಿದ್ರೆ ಇಜ್ಜಿ ಇಡೀ ದಿನ ಕಾಡು ಸುತ್ತೊಂದು ಡ್ಯೂಟಿ ಮಂತೊಂದು ಅಪ್ಪಗ ದಾದ ಪಂಡ ಆರ್ಮಿ ದಾದ ಪಂದ ಅಪ್ಪಗ ಇಂಕ್ಲೆ ಗೊತ್ತಾನು ಅಂಚೊಪ್ಪನಾಗ ಯಾನು ಜವನಿರು ಪನ್ಪುನ ಅವ್ವೆ
ಸೇರಲಿ ಆರ್ಮಿಗೆ ಸೇರಲಿ ಹೆಡ್ ಆಫೀಸರ್ ಹುದ್ದೆಗೆ ಸೇರಲಿ ಮಾತ್ರ ಅಂಚನ ನಿಕ್ಲೆಗೊಂಜಿ ಆರ್ಮಿದ ಅಡ್ವೆಂಚರ್ಲ ಎಕ್ಸ್ಪೀರಿಯನ್ಸ್ ಮನ್ಪೊಲಿ ಅಲ್ಪದ ಲೈಫ್ ಸ್ಟೈಲ್ ಎಡ್ಡೆ ಎಕ್ಸ್ಪೀರಿಯನ್ಸ್ ಮನ್ಪೊಲಿ ಬೊಕ ದಾದ ಪಂಡ ಇಂಕ್ಲನ ಕುಡ್ಲದ ಯುವಕರು ದಾದ ಪಂಡ ಸೇರ್ನಿ ಮಾತ ಕಮ್ಮಿ ಆರ್ಮಿ ಗಾವಡು ಪೊಲೀಸ್ ಗಾವಡು ಓವೇ ಗೌರ್ಮೆಂಟ್ ಗಾವಡು ಸೇರ್ನಿ ಕಮ್ಮಿ ಅಂಚೊಪ್ಪನಾಗ ದಾದ ಪಂಡ ನಿಕ್ಲು ನೇಕ್ ಪ್ರಿಪೇರ್ ಆದು ಸೇರ್ಲೆ ಆಂಡ್ ಇಂಕೊ ಜಾಸ್ತಿ ದಾದ ಪಂಡ ನಮ್ಮ ಜವನಿಯರು ಮಾತ ಇಲಾಖೆ ಒಪ್ಪೋಡು ನಮ್ಮ ಜನಸಾಮಾನ್ಯರಿಗೆ ದಾಲ ಒಂಜಿ ಸಮಸ್ಯೆ ಉಪ್ಪನಾಗ ಐಗೆ ತಕ್ಷಣ ಅಕ್ಲು ಸ್ಪಂದನೆ ಮನ್ಪೊಡು ದಾಯ ಪಂಡ ಓ ಇಲಾಖೆ ತುಂಡಲ್ಲ ನಮ್ಮ ತುಳುವೇರು ಕಮ್ಮಿ ಅಂಚಾದಪ್ಪನಾಗ ಹೊರ ಪೋನಾಗ ಆಪುನ ಬೇಲೆನ ಒಂಜಿ 4 ಸಲ ಪೋಯಿ ಬೊಕ್ಕನೆ ಆಪುನಿ ಅಂಚಾದಪ್ಪನಾಗ ನಮ್ಮ ಅಲ್ಪ ದೇಶ ಸೇವೆ ಮಂತಂದಿಲ್ಲ ಸಮಾಜ ಸೇವೆ ಮನ್ಪರೆ ನಮ್ಮ ಜವನಿಯರು ಎದುರು ಬರೋಡು ಪಂದಕೇಂದು ಎನ್ನ ಈ ರಡ್ಡ ಪಾತ್ರನ ಮುಗಿತೊಂದುಲ್ಲೆ. ಧನ್ಯವಾದ. ಕೂಟದ ಜೀವರಿಗೆ ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷೀಯ ಮಾತು ವಾಮನ್ ರಾಜ್ ಪಾವೂರು ಇವರಿಂದ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಬಂಧುಳೆ, ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಗ್ರಾಮಾಂತರ ಪ್ರಖಂಡದ ಅಖಂಡ ಭಾರತ ಸಂಕಲ್ಪ ದಿನದ ಅಧ್ಯಕ್ಷೀಯ ಭಾಷಣ ಮನ್ಪೆರೆ ಉಂತುದೆ. ಯಾನು ಇತ್ತಿನಂಚಿನ ಸಂಘಟನೆ ಮಾತೃ ಸಂಘಟನೆ ದುಂಬುಲ ಇತ್ತೆ ನನ್ನೆಲ್ಲ ಆಯ್ತು ಒಂಜಿ ಕಾರ್ಯಕರ್ತನೇ ಅದುಲ್ಲೆ ಚೇತನ್ ಫೋನ್ ಮಂತ ಪನ್ನಗ ಎಂಪಂಡೆ ಅಧ್ಯಕ್ಷರೇ ಹಿರಿಯರು ಮತ್ತು ಮಸ್ತ್ ಜನ ಉಲ್ಲೇರು ಅಕ್ಲಿಗೆ ಅವಕಾಶ ಕೊರ್ಕ ಯಾನೊಂಜಿ ಕಾರ್ಯಕರ್ತೆ ಅದು ನಿಖಲೊಟ್ಟಿಗೆ ಉಪ್ಪ ಬಂದು ಅಂಡ ಇನಿ ವೇದಿಕೆ ಕುಲ್ಲನಾಗ ಎಂಕೊಂಜಿ ಭಾರಿ ಖುಷಿ ಆಪುಂದ ಪನ್ನಾಗ ನಮ್ಮ ದೇಶಡ್ ಇತ್ತೆ ದಾದಾತನ್ ಪನ್ನಾಗ ಏರೇರನ್ನು ರೋಲ್ ಮಾಡೆಲ್ ಅದು ಸ್ವೀಕಾರ ಮಂತೊಂದು ಉಪ್ಪು ನಮ್ಮ ನಾಲ್ ಪಿಕ್ಚರ್ಡ್ ಆ್ಯಕ್ಟಿಂಗ್ ಮಂತಿ ಕೂಡಲೇ ಆಯ್ ಮಲ್ಲ ಹೀರೋ ಅದು ಆಯನ್ ಮಾದರಿ ಆದದೆ ತೊಂದು ಉಪ್ಪುವ ಆಯೆ ಮಾದಕ ದ್ರವ್ಯ ಸೇವನೆ ಮಂತದ್ದು ಸಮಾಜಗೂ ಕಂಟಕ ಆದತ್ತನಲ್ಲ ಮಲ್ಲೇಜಿ ಆಯ್ ಒಂಜಿ ನಮಗೆ ರೋಲ್ ಮಾಡೆಲ್ ಅದು ಉಪ್ಪಿ ಹೆಚ್ಚಿನ ಜವನಿಯರ್ನ ಮನಸ್ಥಿತಿ ಅಂಚೆ ಉಂಟು ಆಂಡ ನಮ್ಮ ದೇಶದ ನಿಜವಾಯಿನ ನಾಯಕರು ಏರ್ಪನ್ನಾಗ 2 ಜನ ನಾಯಕರು ಉಳ್ಳೇರು. ಒಂಜಿ ಅಪ್ಪೆ ಅಮ್ಮನ ಬುಡಿದಿ ಜೋಕುಲಿನ ಮಾತ ಬುಡ್ದು ಬರ್ಸ ರಾತ್ರಿ ಪಗೇಲು ದುಂಬು ಇಲ್ನ ತೂ ಒಂದೆ ಈ ದೇಶದ ಗಡಿನ ನಮ್ಮನ ರಕ್ಷಣೆ ಮನ್ಪುನಂಚಿನ ವೀರ ಸೈನಿಕಿಯರು ಆರ್ಮಿದ ಒಂಜಿ ಜವನಿ ನಮ್ಮೊಟ್ಟಿಗೆ ಉಲ್ಲೆ ಆಯನ ಕೈತಲ್ಲು ಕುಲ್ಲುನನ್ನೇ ಒಂಜಿ ಹೆಮ್ಮೆ ಪಂದೆ ಎನ್ನ ಮನಸ್ಸುಗಾಂಡು ಅದಕ್ಕೋಸ್ಕರ ಇನಿ ನನ್ನ ಅಧ್ಯಕ್ಷ ಮಂತ್ನಿಗೆ ವಿಶ್ವ ಹಿಂದೂ ಪರಿಷತ್ತದ ನಿಕ್ಲೆ ಮಾತ ಧನ್ಯವಾದ ಕೊರಂದಲ್ಲೇ ನನ್ನೊಂಜಿ ನಾಯಕಿ ಪಂದು ಏರೇನು ನಮ್ಮ ನೆನಪುಡು ಪನ್ನ ಈ ಕಂಡೋಡು ಬೆನ್ಪೇರತ ರೈತರು ಅಕಲು ದಯಪಂಡ ನಮಕ್ ಕಾಸು ಎತ್ತಲ ಮನ್ಪೋಲಿ ಕಾಸನ್ನು ತಿನಿಯರ ಅಬ್ಬಜಿ ತಿನ್ನೋಡು ಅಂಡ ಆ ರೈತೆ ಪೋದು ಕೃಷಿಗೆ ಪೋದು ಕಂಡೋಡು ಬೆನುಡು ಅಂಚದುಪ್ಪನಾಗ ನಮ್ಮ ಪಿಕ್ಚರ್ ದಕ್ಕಲ್ನ ಪಿರ ಪೋಪನೆತ್ತ ಬದಲ್ಗೆ ನಮ್ಮ ದೇಶ ಕಾಪನ ಯೋಧರು ಬಕ ರೈತರೇನು ಗೌರವ ಕೊರ್ಕ ಅಕ್ಲಿಗೆ ಓಲ್ ತಿಕ್ಕಂಡಲ್ಲ ಅಕ್ಲಿಗೆ ಒಂಜಿ ಗೌರವಡು ನಮನ ಮನ್ಪಗ ಪನ್ನೊಂದು ಬಂದಲೆ ಗುರುಪ್ರಸಾದ್ ಮಾತಾ ವಿಷಯ ಎಲ್ಲ ಪಂಡೇರು ದೇಶ ವಿಭಜನದ ಬಗ್ಗೆ ನಮಕ್ ಹೆಚ್ಚಿನ ವಿಷಯನೇ ಗೊತ್ತಿಜಂದನಂಚಿನ ವಿಷಯ ದಯಪಂಡ ನಮಗೆ ಶಾಲೆಡ್ ಕಲ್ಪನ ಅವಕಾಶ ಇಜ್ಜಿ ಶಾಲೆಡ್ ದಾದ ಕಲ್ಪದೇರು ಸ್ವಾತಂತ್ರ್ಯ ಕೊರ್ನಿಯರ್ ಪನ್ನ ಗಾಂಧೀಜಿ ನೆಹರು ರೆಡ್ಡು ಬುದರ್ 5 ಬೊಕ್ಕ ಮುರಣಿಯರ ಪನಂತೇರು ಸೋನಿಯಾ ಗಾಂಧಿಲ್ಲ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಲ್ದೇರು ಬಂದು ಅಂಚ ನಮಕ್ ಅవి ನನ್ನದು ಎಲ್ಲದ ಜೋಕುಲ ಇನ್ನೇ ಕಂಟಿನ್ಯೂ ಮಂತಂದು ಪೋಪ ಅದುಪ್ಪು ಸೋನಿಯಾ ಗಾಂಧಿಲ್ಲ ಹೋರಾಟ ಮಂತದ್ದು ಉಪ್ಪೆರ್ಲ ಯಾರು ಬಂದು ಅಂಚ ನೈಜವಾಯಿನ ಇತಿಹಾಸನ ಮರೆಮಾಚಾದೇರು ನಮಕ್ ತಿರುಪದಿಜೇರು ಅಪಗಂಡ ಆ ಅಪ್ರತಿಮ ಹೋರಾಟಗಾರೆ ಕರಿನೀರಿನ ಶಿಕ್ಷೆ ಅಂಡಮಾನದ ಸೆಲ್ಯುಲರ್ ಜೈಲಿಡ್ ಕರಿನೀರಿನ ಶಿಕ್ಷೆ ಅನುಭವಿಸಿದಂಚಿನ ಒಂಜಿ ವ್ಯಕ್ತಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರೆ ಸಾವರ್ಕರ್ನ ಪುದರ್ಗ ಅಪಮಾನ ಮನ್ಪುನಂಚಿನ ಬೇಲೆಂದ ದಯಮಲ್ತದಿಯರ್ಲ ಮನ್ಪೊಡೆ ಅರೆಗ್ ಗೌರವ ಕೊರೆ ತೀರ್ಜಿಂಡಲ ಮಲ್ಲಜಿ ಒಂಜಿ ಅಗೌರವನಂಚಿ ಕೊರಡೆ ದಯಪಂಡಿತ್ತೆ ರಾಜ್ಯಕ್ಕೆ ಪಕ್ಷದಕ್ಕಲಿಗೆ ಇಂದು ಅದು ಪೋತುಂಡು ಅಭ್ಯಾಸ ಅದು ಪೋತುಂಡು ಅವ್ರಿ ಒಂಜಿ ಮೂರ್ಖ ರಾಜಕಾರಣಿ ಪನ್ಪೆ ಯಾನ್ ಕ್ಷಮೆಕೀನೇರಿ ಯಾನ್ ಸಾವರ್ಕರ್ ಅತ್ತಂದು ಸಾವರ್ಕರ್ ಆಯ್ರ ಸಾಧ್ಯನೇ ಇಜ್ಜಿ ದಯಪಂಡ ಸಾವರ್ಕರ್ ಅವಡಂಡ ಒಂಜಿ ತ್ಯಾಗ ಒಂಜಿ ತಪಸ್ ಒಂಜಿ ಪರಿಶ್ರಮ ಏರೆಗ್ಲ ಸಾವರ್ಕರ್ ಆಯ್ರ ಸಾಧ್ಯನೇ ಇಜ್ಜಿ ಅಂಚದ್ದು ಪುನಗ ಈ ಅಮ್ಮೇರು ಅಜ್ಜಿ ಪೂರ ನಮ್ಮ ದೇಶನ ಆಳ್ನಕಲಾದ ಆ ಪೀಳಿಗೆಡ್ ಬತ್ತನಂಚಿನ ವ್ಯಕ್ತಿಗೆ ಇಂಚಿನ ಗೊತ್ತು ಪುನಃ ಸಾವರ್ಕರ್ನ ಬಗ್ಗೆ ಒಂಜಿ ಅಕ್ಲನ ಪಕ್ಷದ ನಾಯಕರ್ಲ ತಿರಿಯು ನೋಡು ಒಂಜಿ ದಯಪಂಡ ಸ್ವತಃ ಇಂದಿರಾ ಗಾಂಧಿ ಸಾವರ್ಕರ್ನ ಬಗ್ಗೆ ಒಂಜಿ ಅಂಚೆ ಚೀಟಿ ಬಿಡುಗಡೆ ಮಲ್ದೇರು ಪೊಕ್ಕಡೆ ಬಿಡುಗಡೆ ಮಲ್ಪೇರ ಸಾವರ್ಕರ್ನ ಸಾಹಸ ದಾದ ಪಂದ್ ಗೊತ್ತಿತ್ತು ನೇಟೆ ಅವಂಜಿ ಅರ್ನ ಅಂಚೆ ಚೀಟಿನ ಬಿಡುಗಡೆ ಮಲ್ತುಪ್ಪೇರು ಅಂಚ ದುಪ್ಪುನಾಗ
ಆ ಪಕ್ಷದ ಮಸ್ತ್ ಜನ ಎಡ್ಡೆ ಜನಕ್ಕೆಲ್ಲ ಉಳ್ಳೇರು ದೇಶಭಕ್ತರೆಲ್ಲ ಉಳ್ಳೇರು ಅಂಡ ದೇಶಭಕ್ತರು ಸೇರೊಂದು ನಾಯಕಿ ಮನ್ಪನಾಗ ಅಕ್ಕಲ್ಲ ಆಲೋಚನೆ ಮನ್ಪೋಡು ಏರೇನ ನಾಯಕಿ ಮನ್ಪೋಡು ನಮ್ಮ ಪಕ್ಷ ಒರಿಯೋಡು ಅಂಡ ಈ ದೇಶವನ್ನು ಒರಿಪವನಂಚಿನ ಈ ದೇಶವನ್ನು ಪ್ರೀತಿ ಮನ್ಪನಾಯನೇ ನಾಯಕಿ ಮನ್ಪೋಡು ಅಂಚ ಬಂದುಲೆ ನನ್ನೊಂಜಿ ಮುಖ್ಯ ವಿಚಾರ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಮ್ಮ ಗುರುಪ್ರಸಾದ್ ಮಸ್ತ್ ಪಂಡೇರು ಐತ ಬಗ್ಗೆ ಅಂದಾಲ ಪಂಡ್ರೆ ಬೋಬುಜಿ ಅಂಡ ಪ್ರಸ್ತುತ ನಮ್ಮ ಸಮಾಜದ ಮಿತ್ ನಡಪುನಂಚಿನ ಕೆಲ ವಿಷಯ ಪಂಡೇರು ಯಾನೊಂಜಿ ಎರಡು ವಿಷಯ ಕೆಲ ದುಂಬು ಪನಿಯರಲ್ಲೇ ಬಂದುಲೆ ಇತ್ತೆ ಪುಣ್ಯಕ್ಷೇತ್ರ ಶಬರಿಮಲೆದ ಬಗ್ಗೆ ಗುರುಪ್ರಸಾದ್ ಪಂಡೇರು ಅಂಚೆನೆ ತಿರುಪತಿ ದೇವಸ್ಥಾನಡ್ ಕರಿನ ಎತೋ ವರ್ಷದಿಂಚಿಲ್ಲ ನಮ್ಮ ಪವಿತ್ರವಾದ ಲಡ್ಡು ಕನಪಲ್ಪರ್ದು ಲಡ್ಡು ಪ್ರಸಾದಗೆ ಪೆತ್ತದ ಚರ್ಬಿದ ನೇಮ್ ಅಂತದ್ದು ಐಟ್ ಲಡ್ಡು ಪ್ರಸಾದ ನಂಗೆ ಕೊರಂತೀರು ನಂಗೆ ಏರಗಲ ಗೊತ್ತಿಜಾಂಡು ಅಲ್ಪ ಸರ್ಕಾರ ಬದಲಾವಣೆ ಬಕ್ಕ ಪೂರ ಬತ್ತು ಪಿದೆ ಬತ್ತದ ಅನ್ನಗ ಇಂಚಿನೊಂಜಿ ಅಚಾತುರಿ ಎಲ್ಲ ಮನ್ಪೀರ ಇಂದಕ್ಕೆ ಪೂರ ಕಾರಣದಾದ ಕರಿನ ಸರಿ ನಮ್ಮ ಪರಮ ಪೂಜ್ಯ ಪೇಜಾವರ ಸ್ವಾಮೀಜಿಲು ಉಪ್ಪುನಾಗ ಅಲ್ಪ ಒಂಜಿ ಘಟನೆ ಆದಿತ್ತಂಡು ಅಲ್ಪ ಒಂಥರ ಮತಾಂತರ ಮನ್ಪೊನಂಚಿನ ಕೇಂದ್ರ ಸ್ಥಾಪನೆ ಆದಿತ್ತಂಡು ತಿರುಪತಿಗೆ ಅಪ್ಪಗ ನಮ್ಮ ಹಿರಿಯರು ಪೂಜ್ಯರು ಅರೆನ್ನು ಏಪಲ್ಲ ನಮ್ಮ ಸ್ಮರಣೆ ಮಂತ್ರೋಡು ಪೇಜಾವರ ಶ್ರೀಕುಲು ಅವ್ರನ್ನ ನೇತೃತ್ವಡು ತಿರುಪತಿ ಚಲೋ ಕಾರ್ಯಕ್ರಮ ಮಲ್ತದ ತಿರುಪತಿ ಉಳಿಸಿ ಅಭಿಯಾನ ಪಂಡು ಅಂಚೆ ಅಲ್ಪರ್ದ ಬಕ್ಕ ಅಲ್ಪ ಅನ್ಯ ಧರ್ಮೀಯರನ್ನು ಬೇಲೆರ್ದು ದೆಪ್ಪುನಂಚಿನ ಕೆಲಸ ಬರಮಂತೇರು ಅಲ್ಪ ಒಂಚೂರು ಶುದ್ಧೀಕರಣ ಅಂಡು ಆನಂದ್ ಈ ವಿಷಯ ಪುರ ನಂಗೆ ಗೊತ್ತಿಜ್ಜಾಂಡು ನನ್ನೊಂಜಿ ಇತ್ತೆ ನಮ್ಮ ಊರುಡೆ ನಡಪುನಂಚಿನ ಒಂಜಿ ಕ್ಷೇತ್ರ ಬಾರಿ ಮಲ್ಲ ಪವಿತ್ರ ಪುಣ್ಯಕ್ಷೇತ್ರ ನಮ್ಮ ಪಾತಿರ ಸಾತ್ಗೆ ನಮ್ಮ ಅಪ್ಪ ಅಮ್ಮಗ ಪುರ ಹಿರಿಯರ ಸುರು ಮನ್ಪೇರು ನಿನ್ನ ಇಲ್ಲದ ಪುಣ್ಣು ಜೋಕಲಾತುಂಡ ಈ ಮನ್ಪೋನ ಅಂದು ಖಂಡಿತ ಆ ಪುಣ್ಣು ಮಗಲಿ ಎನ್ನ ಇಲ್ಲದ ಮಗಲಿಂದ ಎನ್ನಿದು ಅಲ್ಲಿಗೆ ನ್ಯಾಯ ಖಂಡಿತವಾದಲ್ಲ ತಿಕ್ಕೋಡೆ ಐಟಿ ಏರಡ್ಡು ಪ್ರಶ್ನೆಜಿ ನರಮ ಅದು ಅಪ್ಪನ ಬಂಜಿಡು ಪುಟ್ಟಿನಾಯೇ ಸೌಜನ್ಯ ಪನ್ಪನ ಪುಣ್ಣಗ ನ್ಯಾಯ ತಿಕ್ಕೊಡದೇ ಹೋರಾಟ ಮಲ್ಪೋಡು ಧರ್ಮಸ್ಥಳದ ಪರಮ ಪೂಜ್ಯ ವೀರೇಂದ್ರ ಹೆಗ್ಗಡೆರ್ನ ಪುದರಿ ಪಂಡದ್ದು ಆರೇ ರೇಪ್ ಮಂತ್ ದಕ್ಕದಿನಿಂದ ಪಂದು ನೀಚವಾದ ಪಾತಿರುವೇರು ವಾ ಆಧಾರಡು ಪಾತಿರುವೇರು ಗೊತ್ತಿಜ್ಜಿ ಸಾಕ್ಷಿ ಅಕಲ ದಾಲೆಜ್ಜಿ ಇಂಕಲ ಮೊಬೈಲ್ ಸಾಕ್ಷಿ ಉಂಡು ಪನ್ಪೇರು ಮೊಬೈಲ್ ಸಾಕ್ಷಿ ಇತ್ತಂಡ ಅವು ಕೋರ್ಟು ಕೊರ್ರೆ ಆಪಚ್ಚಿ ಕೋರ್ಟ್ ಏನು ಮಾನ್ಯ ಮನ್ಪಚ್ಚಿ ಇನ್ನು CBI ತನಿಖೆ ಆತಂಡು CID ತನಿಖೆ ಆತಂಡು ಇತ್ತು SIT ತನಿಖೆ ಅವೊಂದುಂಡು ಆಂಡಲ ಒವೇ ಒಂಜಿ ಸಾಕ್ಷಿ ಇಜ್ಜಂದೆ ಕಾಮಾಂದ ಅಧರ್ಮಸ್ಥಳ ಅಧರ್ಮಾಧಿಕಾರಿ ಇಂಚಿನ ಪೂರ ಪಾತ್ರಕ್ಕೆ ಏನೊಂದಿಲ್ಲ ನಮ್ಮ ಪೇಷನ್ಸ್ಗೆಲ್ಲ ಒಂಜಿ ಮಿತಿ ಬಂದುಂಡು ಸಜ್ಜನರ್ನ ಮೌನ ಏಪಲ ಅಪಾಯಗೆ ದಯಪಂಡ ದುರ್ಜನರು ಏಪ ಅಟ್ಟಹಾಸ ಮೇರೆ ಬೇರೆ ಪನ್ನಾಗ ಸಜ್ಜನರು ಮೌನಾದಿತ್ತನ್ನ ಮಾತ್ರ ಅಂಡ ಸನಾತನ ಧರ್ಮದ ಸಜ್ಜನರು ಲಕ್ಕದುಂತುಂಡ ಅಕ್ಲಿಗೆ ಎದುರು ಏರ್ಲ ಇಜ್ಜಿ ಐನು ಏರೆದ್ದಿಲ್ಲ ತಡಪೆರ ಸಾಧ್ಯ ಇಜ್ಜಿ ಇಂದೆ ನಮ್ಮ ತಲೆ ತಲಾಂತರದ ತೂವೊಂದು ಬರೋದಿಲ್ಲ ಅಂಡ ಬಂದುಳೆ ಧರ್ಮಸ್ಥಳ ಪನ್ಪನ ಕ್ಷೇತ್ರ ಅವು ಸರ್ಕಾರ ಮನ್ಪೆರ ಆ ಒಂದನಂಚಿನ ಎತೋ ಬೇಲೆಲೆ ನಕಲು ಮಂತೊಂದುಲ್ಲೇರು ಒರಿ ವ್ಯಕ್ತಿರ್ದು ಮನ್ಪೆರ ಸಾಧ್ಯನೇ ಜಂಚಿನ ಪೂರ ಬೇಲೆಲೆನು ಮಂತೊಂದುಲ್ಲೇರು ನಮ್ಗೆ ಗೊತ್ತುಪ್ಪು ಇತ್ತ ಧರ್ಮಸ್ಥಳ ಸ್ವಸಹಾಯ ಗುಂಪುಡು ಇತ್ತು ನಕ್ಲಿಗೆ ಎರೆಗಾಣಲದಲ್ಲ ಹುಷಾರಿಜಂದ ಅಂಡ ಅಕ್ಲಿನ ಹಾಸ್ಪಿಟಲ್ಗೆ ಅಡ್ಮಿಟ್ ಮನ್ಪುನಾಗ ಅಕ್ಕಲು ನಮ್ಮ ಅಕ್ಕಲಿನೊಟ್ಟಿಗೆ ಪೋಪ ದಯಪಂಡ ನಮ್ಮ ಸಂಘಟನೆ ಇತ್ತಿಂದ ನಮ್ಮ ಅಕ್ಕಲೆಲ್ಲ ತುಂಬೋಪ ನಮ್ಮನೆ ಕರಳೆ ತುಂಬೋಪ ಮಾತೆರೆಗ್ಲ ಗೊತ್ತುಂಡು ಅಕ್ಕಲು ಪನ್ಪೇರು ಎಂಕ್ಲೆ ಕಾಸ್ತ ವ್ಯವಸ್ಥೆದಲ್ಲ ಅಗತ್ಯ ಜನ ಎಂಕ್ಲೆ ಸುರಕ್ಷಾ ಉಂಡು ಅಂದು ಪನ್ಪೇರು ಒಂಜಿ ವೇಳೆ ಸುರಕ್ಷಾ ಇಜ್ಜಂದನ ಅಕ್ಲಿಗೆ ಆಸ್ಪತ್ರೆದ ಬಿಲ್ಲು ಕಟ್ಟೇರಿ ಎಂಕುಲು ಏತು ಭಂಗ ಬರ್ಪ ಪಂದು ಗೊತ್ತುಪ್ಪು ಸಂಘಟನೆದ ಜವನೇರೆ ಪುರ ಗೊತ್ತುಂಡು ಅಂಚ ಅವು ಬಾರಿ ಮಲ್ಲ ಒಂಜಿ ಉಪಕಾರ ಆಪನಂಚಿನ ಒಂಜಿ ಸ್ಕೀಮ್ ಅವು ಸುರಕ್ಷಾ ಯೋಜನೆ ಅಂಚಿನ ಧರ್ಮಸ್ಥಳ ಸ್ವಸಹಾಯ ಸಂಘಟ ಸಾಲದೆತ್ತೊನ್ನ ಅಕ್ಕಲೆಗಲು ಅಂಚೇನಿ ಯಾನ್ ಧರ್ಮಸ್ಥಳದ ಪರವಾದ ಪಾತ್ರನತ್ತು ಆಂಡ ಆ ಒಂಜಿ ಸಂಸ್ಥೆ ಹಿಂದುಲ್ನ ಪರವಾದ ಉಂಡು ಪನ್ಪನ ಏಕೈಕ ಉದ್ದೇಶಡು ಆ ಸಂಸ್ಥೆನ ಸರಕಾರಗ ಕೊನೋಡು ಪಂದು ಪ್ರಯತ್ನ ಬರೋದಿಲ್ಲೇರು ಇಂದಿತ್ತ ಮೂಲ ಹೋರಾಟ ಈ ಸಂಸ್ಥೆ ಆ ಧರ್ಮಸ್ಥಳ ದೇವಸ್ಥಾನನ ಸರಕಾರದ ಕೈಕು ಕೊರಡು ಪಂದು ಮಾತ್ರ ಸರಕಾರದ ಕೈಕು ಕೊರನ ಅಂಕದಾದ ತಿಕ್ಕುನು ಹಿಂದುಲೆಗೆ ದಾಲತಿ ಕುಜ್ಜಿ ಎಲ್ಲಲ್ಪ ಕೊರ್ಪನ ವನಸಲ ಬಂದಾರೆ ಸಾಧ್ಯತೆ ಉಂಟು ಧರ್ಮಸ್ಥಳದ ದುಡ್ಡು ಹಿಂದುಲೆಗೆ ಮಾತ್ರ ಅಲ್ಪ ಮಾತಾ ಸಮಾಜದ ಕ್ಲೆಗಳ ಉಪಕಾರ ಆಪುಂಡವು ಉಪಯೋಗ ಆಪುಂಡು ಅಂಚದುಪ್ಪುನಾಗ ನಮ್ಮ ಏಪಲ ಯಾನ್ ಒಂಜಿ ಪಾತೆರೆ ಪಂಟೆ ಮರತುಪಾಯ ಇನಿ ಯಾನ್ ಮಿನಿ ಶೆಟ್ಟಿ ಆದಿತ್ತಂಡ ಯಾನ್ ಧರ್ಮಸ್ಥಳದ ಪರವಾದ ಪಾತಿರಂಡ ಎಂಕ್ ಫೋನ್ ಬರ್ಬುಂಡು ಈ ಶೆಟ್ಟಿ ಆದಿ ದಯಮಾರ ತಿಮ್ಮರೊಡಿನ ವಿರುದ್ಧ ಪಾತಿರ್ನೇನ್ ಐದು ಬಕ್ಕ ಯಾನ್ ಒಂಜಿ ವೇಳೆ ಬಿಲ್ಲವಾದಿತ್ತಂಡ ಎಂಕ್ ಬರ್ಪುಂಡ ಜನಾರ್ದನ ಪೂಜಾರಿಗಳಿಗೆ ಅನ್ಯಾಯ ಮಲ್ದಿರು ನಮ್ಮ ಅಕ್ಕಲ ಪರವಾದ ಉಂತೆರ ಬಲ್ಲಿನ್
ಅಂಡ ಮುರಣಿ ಜನಾರ್ದನ ಪೂಜಾರ್ಲು ಒಪ್ಪನಾದ ಪಂಡಿರಾರು ಅರ್ನ ಏಪಲ್ ಅರೆಗೊಂಜಿ ಸೆಲ್ಯೂಟ್ ಉಂಡೆ ದಯಪಂಡ ಬರೀ ಸಜ್ಜನ ರಾಜಕಾರಣಿ ಅರು ಓಯ್ ಪಕ್ಷ ಒಪ್ಪಡು ಆರ್ ಪಕ್ಷ ಭೇದ ಬಿಡ್ಪ ಎಂಕಲರೆಗೆ ಎಪ್ಪಲ ಗೌರವ ಕೊರ್ಪ ಅಂಚಿನ ರಾಜಕಾರಣಿ ಒಪ್ಪನಾದ ಪಂಡಿರು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೇರ್ ಇನ್ನೊಟ್ಟಿಗೆ ಎಂಕಲ್ ಏಪಲ ಒಪ್ಪನ್ ಖಂಡಿತ ಇನ್ನು ಹಿಂದೂ ಸಮಾಜದ ಪ್ರತಿಯೊರಿಲ ಅರ್ಥ ಆತಂಡು ಅವಳು ಬುರುಡೆ ಅವು ಖಾಲಿ ಬುರುಡೆ ಕಾಲೇಜ್ ಇಟ್ಟು ಅಂಚದು ಪುನಗ ಪ್ರತಿ ಊರ್ಲೆಲ್ಲ 24 ತಾರೀಕು ಅಲ್ಪ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಪಂದು ಒಂಜಿ ಮಲ್ದೇರು ಐತಲೆ ಕೊಡು ಬಾರಿ ಮಲ್ಲ ಒಂಜಿ ಪ್ರತಿಭಟನೆ ಉಂಡು ನಾವು ಮಾತಿರ್ಲಾಡೆ ಪೋಯಿ ಅಕ್ಲನ ಕೈನು ಬಲಪಡಿಸಾಗ ವೀರೇಂದ್ರ ಹೆಗ್ಡೇರ್ಗೆ ಅಗತ್ಯ ಇಜ್ಜಿ ಪ್ರತಿಭಟನೆ ಪುರ ದಯಪಂಡ 6 ಮಣಿಪಂದೆ ಕುಲ್ದಿರು ದಯಪಂಡ ಅಲ್ಪ ಜನ ಧರ್ಮದ ಇವಲು ತೂವನು ಪನ್ಪನ ಉದ್ದೇಶ್ವರ ಮಣಿಪಂದೆ ಕುಲ್ದೇರು ನಮ್ಮ ಇನಿ ಸೌಜನ್ಯನ ಬಗ್ಗೆ ಹೋರಾಟಕ್ಕೆ ನಮ್ಮ ಏಪಲ ಬೆಂಬಲ ಉಂಡು ನಿಖಲ್ ದಾಲ ಬೋಡಿಜಿ ನಿಖಲ್ ಏ ಬೋಂಡಲ ಬಲ್ಲೆ ಸೌಜನ್ಯನ ಪರವಾದ ಹೋರಾಟ ಇಂಕಲ್ ಏಪಲ ಮನ್ಪೋ ಏಪಲ ಅಕ್ಲನೊಟ್ಟಿಗೆ ಉಪ್ಪು ಅಂಡ ಒರಿಯನ್ನ ವಿರುದ್ಧ ಸಾದಿಡುಂತದ ಹೋರಾಟ ಮಂತನ ದಾಲ ಪ್ರಯೋಜನ ಇಜ್ಜಿ ಒಂಜ ನಿಖಲ್ ಕೋರ್టుకు ಪೋಡು ಇಜ್ಜಿಂದಿತ್ತಿಂದ ಸರ್ಕಾರ ಈಗ ತನಿಖೆಗೆ ಆದೇಶ ಮನ್ಪೋಡು ಈತ ಸರ್ಕಾರ ತನಿಖೆಗೆ ಆದೇಶ ಮಂತದಿಂದ ದಾದ ಬರ್ಪುಂಡು ತೂಕ ಅಂಚ ಇಂಥ ಕಾರ್ಯಕ್ರಮ ವೇದಿಕೆ ಡುಪ್ಪನ ಎನ್ನ ಮಾತ ಹಿರಿಯಕಲ್ ಅಕ್ಲೆ ಮಾತ ವಂದನೆ ಮಂತೊಂದು ಪಾತೆರೆ ರಡ್ಡು ಅವಕಾಶ ಮಂತ ಕೊರನೇಕ್ ನಿಕ್ಲೆ ಮಾತೆರೆಗ್ಲ ವಂದನೆ ಸಲ್ಲಿಸ ಒಂದು ಪಾತೆರೆ ರಡ್ಡು ಉಂಟ ನಡೆದಂತಹ ಅಖಂಡ ಭಾರತ ಸಂಕಲ್ಪ ದಿನದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ವಾಮನ್ ರಾಜ್ ಪಾವೂರ್ ಇವರಿಗೆ ಪ್ರಕರಣದ ಕಡೆಯಿಂದ ಧನ್ಯವಾದವನ್ನು ನೀಡುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗಿರುವವರು ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸೇವಾ ಪ್ರಮುಖರಾದ ಗೋಪಾಲ್ ಕುತ್ತಾರ್ ಇದ್ದಾರೆ. ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ರಕ್ಷಿತ್ ಕೆ ಗಟ್ಟಿ ಕೂಟ ತಜೆ ಸೈನಿಕರು ಭಾರತೀಯ ಸೇನೆ ಇವರಿಗೂ ಕೂಡ ಪ್ರಕರಣದ ಕಡೆಯಿಂದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ದಿಕ್ಸೂಚಿ ಮಾತುಗಳು ನಡೆದ ಗುರುಪ್ರಸಾದ್ ಉಳ್ಳಾಳ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಪ್ರಕರಣದ ಅಧ್ಯಕ್ಷರಾದ ಶಿವಪ್ರಸಾದ್ ಕೊಣಾಜೆ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇರೋರು ಪ್ರಕರಣದ ಸಂಯೋಜಕರಾದ ಚೇತನ್ ಅಸೇಗೋಳಿ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತೇವೆ. ಮುಂದಕ್ಕೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಲು ಸ್ಥಳಾವಕಾಶವನ್ನು ನೀಡಿದಂಥ ಗ್ರಾಮ ಪಂಚಾಯತ್ ಕೊಣಾಜೆ ಇದರ ಅಧ್ಯಕ್ಷರಿಗೂ ಮತ್ತು ಸರ್ವ ಸದಸ್ಯರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬಂದಂಥ ಸಂಘ ಮತ್ತು ವಿವಿಧ ಕ್ಷೇತ್ರದ ಪ್ರಮುಖರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸಲು ರಕ್ಷಣೆಯನ್ನು ನೀಡಿದಂಥ ಠಾಣಾಧಿಕಾರಿಗಳು, ಕೊಣಾಜೆ ಪೊಲೀಸ್ ಠಾಣೆ ಇದರ ಎಲ್ಲ ಸಿಬ್ಬಂದಿ ವರ್ಗದಲ್ಲಿ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ದೇಶಭಕ್ತರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಎಲ್ಲ ಪ್ರಮುಖರು ಧ್ವಜ ಆರೋಹಣದ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಕೇಳಿಬಂದಿದೆ. ಎಲ್ಲರೂ ದೇಶಭಕ್ತರು ಅಲ್ಲೇ ಎದ್ದು ನಿಂತು ಧ್ವಜದ ಕಡೆ ಮುಖ ಮಾಡಿ ಇರಬೇಕಾಗಿ ಸೂಚನೆ. ನಂತರ ಶಾಂತಿ ಮಂತ್ರದ ಮೂಲಕ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಓಂ ಪೂರ್ಣಮದ